ಶ್ರೀ ಕೃಷ್ಣ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಅಧ್ಯಾಯ 15 ಪುರುಷೋತ್ತಮ ಯೋಗ. ನೋಡಿ, ಪುರುಷೋತ್ತಮ, ಉತ್ತಮ ಪುರುಷ ಅಂದ್ರೆ ನಾವು ಪುರುಷ ಅಲ್ಲ, ನಾವು ಪ್ರಕೃತಿ. ಆ ದೇಹದ ಭಾವನೆಯಲ್ಲಿ ನಾವು ಪುರುಷ, ಅವಳು ಸ್ತ್ರೀ, ನಾನು ಪುರುಷ. ಆದರೆ ಆತ್ಮದ ಭಾವನೆಯಲ್ಲಿ ಪುರುಷ ಒಬ್ಬನೇ ಕೃಷ್ಣ. ನಾವು ಪ್ರಕೃತಿ ಅಂತ ನಾವು ಕೃಷ್ಣನ ಎಂಜಾಯ್ಮೆಂಟ್ ಅಲ್ಲಿ ಭಾಗಿಯಾಗಬೇಕು. ನಾವು ಇಂಡಿಪೆಂಡೆಂಟ್ ಆಗಿ ಎಂಜಾಯ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಕೃಷ್ಣ ಉತ್ತಮ ಪುರುಷ. ಒಟ್ಟಿಗೆ 3 ಪುರುಷರಿದ್ದಾರೆ: ಉತ್ತಮ ಪುರುಷ, ಮಧ್ಯಮ ಪುರುಷ, ಅಧಮ ಪುರುಷ. ನಾವು ಅಧಮ ಪುರುಷ. ಅಧಮ ಅಂದ್ರೆ ಲೋವೆಸ್ಟ್, ತುಂಬಾ ಕೀಳು. ಯಾಕೆ ನಾವು ಲೋವೆಸ್ಟ್? ಈಗ ನಮ್ಗೆ ನಾವು ಲೋವೆಸ್ಟ್ ಅಂದ್ರೆ ನಮಗೆ ಸಿಟ್ಟು ಬರ್ತದೆ. ನಿಮ್ಗೆ ಎಂತ ಲೋವೆಸ್ಟ್? ನಾನು ಹೈಯೆಸ್ಟ್ ಅಂತ ಹೇಳ್ತೇನೆ. ಇಲ್ಲ, ಶಾಸ್ತ್ರ ಹೇಳೋದು ನಾವು ಲೋವೆಸ್ಟ್, ಅಧಮ ಪುರುಷರು. ಯಾಕೆ ಅಧಮ ಪುರುಷರು? ಯಾಕೆ ನಾವು ಟೋಟಲಿ ಡಿಪೆಂಡೆಂಟ್, ಇಂಡಿಪೆಂಡೆಂಟ್ ಅಲ್ಲ. ಈಗ ವಾಯು ಗಾಳಿಯನ್ನು ಸ್ಟಾಪ್ ಮಾಡಿದ್ರೆ ನಾವು ಸಾಯ್ಬೇಕಷ್ಟೇ. ಈಗ ಸೂರ್ಯ ಕಿರಣ ಸ್ಟಾಪ್ ಮಾಡಿದ್ರೆ ನಮ್ಮ ಕಣ್ಣಿಂದ ಎಂತ ನೋಡ್ಲಿಕ್ಕೆ ಆಗುದಿಲ್ಲ. ನಾವು ಟೋಟಲ್ ಡಿಪೆಂಡ್. ಹಾಗಾಗಿ ನಾವು ಅಧಮ ಪುರುಷರು. ಮಧ್ಯಮ ಪುರುಷ ಅಂದ್ರೆ ಯಾರು? ಮಧ್ಯಮ ಪುರುಷ ನಮ್ಮ ಹೃದಯದಲ್ಲಿ ಪರಮಾತ್ಮ ಇರುವಂಥದ್ದು ಕ್ಷೀರೋದಕಶಾಯಿ ವಿಷ್ಣು. ಕ್ಷೀರೋದಕಶಾಯಿ ವಿಷ್ಣು ವಯಾ ಮೀಡಿಯಾ ಯಾರಿಗೆ? ಕೃಷ್ಣನಿಗೆ ಕನೆಕ್ಟ್ ಮಾಡುವ. ಏಕೆಂದ್ರೆ ಭೌತಿಕ ಲೋಕ ಪ್ರಭಾವ ಇರುವಂತದ್ದು ಈ 3 ವಿಷ್ಣು: ಕಾರಣೋದಕಶಾಯಿ ವಿಷ್ಣು, ಗರ್ಭೋದಕಶಾಯಿ ವಿಷ್ಣು, ಕ್ಷೀರೋದಕಶಾಯಿ ವಿಷ್ಣು. ಅವರಿಗೆ ಭೌತಿಕ ಲೋಕದ ಜವಾಬ್ದಾರಿ ಕೊಟ್ಟಿದ್ದಾನೆ ಕೃಷ್ಣ. ಆಧ್ಯಾತ್ಮಿಕ ಲೋಕ ಅಂದ್ರೆ ಪ್ರಭಾವ ಇರುವಂಥದ್ದು ನಾರಾಯಣ, ಅನ್ಲಿಮಿಟೆಡ್ ನಾರಾಯಣ. ಇಲ್ಲಿ ವಿಷ್ಣು. ಸೊ ಈ ಕ್ಷೀರೋದಕಶಾಯಿ ವಿಷ್ಣು ಮಧ್ಯಮ ಪುರುಷ. ಮತ್ತೆ ಉತ್ತಮ ಪುರುಷ ಕೃಷ್ಣ. ಈಗ ಒಟ್ಟಿಗೆ 3 ಪುರುಷೋತ್ತಮ ಇದ್ದಾರೆ. ಒಂದು ನಾರಾಯಣನಿಗೆ ಪುರುಷೋತ್ತಮ ಹೇಳ್ತಾರೆ, ಅವನಿಗೆ ಖಾಲಿ ಪುರುಷೋತ್ತಮ. ಮತ್ತೆ ರಾಮನಿಗೆ ಮರ್ಯಾದ ಪುರುಷೋತ್ತಮ. ಕೃಷ್ಣನಿಗೆ ಪೂರ್ಣ ಪುರುಷೋತ್ತಮ. ಕೃಷ್ಣನಿಗೆ ಅಂತ ಹೇಳುವಂಥದ್ದು, ಕೃಷ್ಣನಿಗೆ ಪೂರ್ಣ ಪುರುಷೋತ್ತಮ. ಯಾಕೆ ಕೃಷ್ಣ ಪೂರ್ಣ ಪುರುಷೋತ್ತಮ? ಕೃಷ್ಣ ಯಾಕೆ ಪೂರ್ಣ ಪುರುಷೋತ್ತಮ ಅಂದ್ರೆ ಇದು ಈಶೋಪನಿಷತ್ತಲ್ಲಿ ಉಂಟು. ಇನ್ವೊಕೇಶನ್ ಶ್ಲೋಕ ಎಂತ: ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಂ ಪೂರ್ಣಂ ಉದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಂ ಏವಾವಿಶಿಷ್ಯತೆ. ಯಾಕೆಂದ್ರೆ ಅವ ಕೃಷ್ಣ ಪರ್ಫೆಕ್ಟ್ ಮತ್ತೆ ಕಂಪ್ಲೀಟ್ ಅವ. ಇದು ಈ ಗುಣಗಳೇ ಕೂಡ ನಾವು ಹೇಳ್ಬೋದು. ಬ್ರಹ್ಮನ ಹತ್ರ 50, ಶಿವನ ಹತ್ರ 55. ಎಲ್ಲ ವಿಷ್ಣು ತತ್ವ. ರಾಮ, ನಾರಾಯಣ, ಸಂಕರ್ಷಣ, ಈಗ ಕಾರಣೋದಕಶಾಯಿ ವಿಷ್ಣು, ಗರ್ಭ, ಅವರ ಹತ್ರ ಎಲ್ಲ 60 ಕ್ವಾಲಿಟಿ. ಎಲ್ಲ ವಿಷ್ಣುಸ್, ಆಲ್ ಕೈಂಡ್ ಆಫ್ ವಿಷ್ಣುಸ್. ಯಾವುದೇ ಎಕ್ಸ್ಪಾನ್ಷನ್ ಅಂದ್ರೆ ಕೃಷ್ಣನ ಎಕ್ಸ್ಪಾನ್ಷನ್ ಎಲ್ಲ 60. ಕೃಷ್ಣನ ಹತ್ರ 64 ಎಕ್ಸ್ಟ್ರಾ ಉಂಟು. ಹಾಗಾಗಿ ಅವ ಪೂರ್ಣ ಪುರುಷೋತ್ತಮ. ಎಸ್, ಈಗ ನಾವು ಹೋಗುವ ತುಂಬ ಮುಖ್ಯ ಅಧ್ಯಾಯ. ಶ್ರೀ ಭಗವಾನ್ ಉವಾಚ ಊರ್ಧ್ವಮೂಲಂ ಅದಾಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಬಾಣಾನಿ ಯಸ್ತಂ ವೇದ ಸ ವೇದವೇತ್. ದೇವೋತ್ತಮ ಪರಮೇಶ್ವರನು ಹೀಗೆ ಹೇಳಿದನು: ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ನೋಡಿ, ಈ ಮರಕ್ಕೆ ತುಂಬಾ ಸಿಗ್ನಿಫಿಕೆನ್ಸ್ ಉಂಟು. ಇದೆಂತ ಮರ? ಮರ ಅಂದ್ರೆ ನೋಡಿ, ಈಗ ನೀವು ನದಿ ತಟಕ್ಕೆ ಹೋಗಿ, ಅಲ್ಲಿ ನದಿ ತಟದಲ್ಲಿ ಒಂದು ಮರ ಇದ್ರೆ ಆ ನೀರಲ್ಲಿ ನೋಡಿ ರಿಫ್ಲೆಕ್ಷನ್ ಆಗ್ತದೆ, ಛಾಯೆ ಸೇಮ್ ಮರದಾಗಿ ಕಾಣ್ತದೆ. ಆದ್ರೆ ಅದು ಮರ ಅಲ್ಲ. ಅಂದ್ರೆ ನಿಮ್ಗೆ ನೋಡುವಾಗ ಈ ಮರದಲ್ಲಿ ಮಾವಿನ ಹಣ್ಣು ಇದ್ರೆ ಅಲ್ಲಿ ಕೂಡ ನೀರಲ್ಲಿ ಕೂಡ ಕಾಣ್ತದೆ ಸೇಮ್, ಆದ್ರೆ ಉಲ್ಟಾ ಕಾಣ್ತದೆ. ಬೇರು ಮೇಲೆ, ಇದು ಕೆಳಗೆ ಕಾಣ್ತದೆ. ಇದು ಕೇಳುವಂಥದ್ದು ಜಸ್ಟ್ ರಿಫ್ಲೆಕ್ಷನ್. ಇದು ಕೇಳುವಂಥದ್ದು ಮಿರಾಜ್. ಪ್ರಭಾತ್ ಹೇಳ್ತಾರೆ ಮಿರಾಜ್. ಸಪೋಸ್ ಯು ಆರ್ ಇನ್ ಡೆಸರ್ಟ್. ಪ್ರಭಾತ್ ಹೇಳುವಂಥದ್ದು, ನೀನೀಗ ಮರುಭೂಮಿಯಲ್ಲಿ ಇದೆಯಾ, ಅಲ್ಲಿ ನೀರು, ಮರುಭೂಮಿಯಲ್ಲಿ ನೀರಿಲ್ಲ. ಈಗ ನೋಡಿ ಸೌದಿ, ಈ ದುಬೈ ಕಂಟ್ರೀಸ್ ಅಲ್ಲಿ ಅವರಿಗೆ ಕಷ್ಟ ನೀರಿದೆ. ಹಾಗಾಗಿ ಈಗ ನೋಡಿ, ಹೆಚ್ಚಿನವರು ಭಾರತದವರೆಲ್ಲ ಹಣ ಮಾಡ್ಲಿಕ್ಕೆ ಅಲ್ಲಿ ಹೋಗ್ತಾರೆ. ಪ್ರಭುಪಾದ್ ಹೇಳ್ತಾರೆ ಎಂತ ಮೂರ್ಖರು ಜನರು. ಯಾಕೆಂದ್ರೆ ಮರುಭೂಮಿಯಲ್ಲಿ ನಮಗೆ ಇರ್ಲಿಕ್ಕೆ ಅದು ನಾವು ಲಾಸ್ಟ್ ಲೈಫಲ್ಲಿ ಎಂತೋ ತಪ್ಪು ಮಾಡಿದೆ, ಆಗ ನನಗೆ ಶಾಪ ಅಂತ. ಈಗ ನಾವು ಪಾಸ್ಪೋರ್ಟ್ ವೀಸಾ ಬೇಕಂತ ಅಲ್ಲಿ ಹೋಗ್ತೇವೆ. ಅಂದ್ರೆ ಪ್ರಭುಪಾದ್ ಹೇಳುವಂಥದ್ದು
ನಾವು ನೋಡಿ ಶಾಪದಿಂದ ಸಿಗುವಂಥದ್ದು ನಾವು ಬೇಕಂತಲೇ ಅಲ್ಲಿಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಇದು ಸೋ ಕಾಲ್ಡ್ ಅಡ್ವಾನ್ಸ್ಮೆಂಟ್. ಪ್ರಭು ಹೇಳ್ತಾರೆ, ಇಷ್ಟು ಚಂದ ದೇಶ, ಇಲ್ಲಿ ಚಂದ ಮಳೆ ಉಂಟು, ಚಂದ ಸೂರ್ಯನ ಕಿರಣ ಉಂಟು, ಚಂದ ರೀತಿಯಲ್ಲಿ ಕೃಷಿ ಮಾಡ್ಬೋದು, ಎಲ್ಲ ಟೈಮ್ ಕೃಷ್ಣ ಮತ್ತೆ ರಾಮ ಇಲ್ಲಿ ಹುಟ್ಟಿದ್ದು, ಎಲ್ಲ ವ್ಯವಸ್ಥೆ ಉಂಟು. ಇದನ್ನು ಬಿಟ್ಟು ನಾವು ಹಣಕ್ಕೋಸ್ಕರ ಎಲ್ಲಿ ಅಂದ್ರೆ ಪ್ರಭು ಹೇಳ್ತಾರೆ, ವಿ ಆರ್ ಆಸ್ ಗುಡ್ ಆಸ್ ಡಾಗ್, ನಾಯಿ ಆಗಿ ಅಂತ. ನಮಗೆ ಜೀವನದ ಏನ್ ಗೊತ್ತಿಲ್ಲ. ಹೇಗೆ ಅಂದ್ರೆ ಈಗ ನೋಡಿ ಪ್ರಭು ಹೇಳುವಂಥದ್ದು, ಇದು ನಾವು ಯೋಚನೆ ಮಾಡುವಂಥ ವಿಷಯ. ಪ್ರಭು ಹೇಳುವಂಥದ್ದು, ಈಗ ಬಾಂಬೆಯಲ್ಲಿ ಆ ಟೈಮಲ್ಲಿ ಬಾಂಬೆ ಮೀನ್, ಡೆಲ್ಲಿ ಏನಿರಲಿಲ್ಲ, ಬಾಂಬೆ ಮೆಟ್ರೋ ಸಿಟಿ ಅಂದ್ರೆ ಬಾಂಬೆ. ಪ್ರಭಾತ್ ಅಂದ್ರೆ ಇದು 30s 40s 50s ಅಲ್ಲಿ ಪ್ರಭು ಹೇಳುವಂಥದ್ದು. ಬಾಂಬೆಯಲ್ಲಿ ಯಾರು ಬಂದದ್ದು ಬಾಂಬೆಗೆ? ಆಗ ಬ್ಯಾಂಗ್ಳೂರೆಲ್ಲ ನೋಡಿ, ಬ್ಯಾಂಗ್ಳೂರ್ 90s ನಂತರ ಆದದ್ದು, ಅದಕ್ಕಿಂತ ಏನಿರಲಿಲ್ಲ. ಹಾಗಾಗಿ ಇದು ಪ್ರಭುಪಾದ ಹೇಳುವ ಟೈಮಲ್ಲಿ ಆಗ ಬಾಂಬೆ ಮೇನ್ ಇತ್ತು, ಪೀಕ್. ಪ್ರಭುಪಾದ ಹೇಳುವಂಥದ್ದು ಎಲ್ಲ ಈ ಹಳ್ಳಿಯಿಂದ ಬಂದವರು. ಪ್ರಭುಪಾದ ಹೇಳ್ತಾರೆ, ಬಾಂಬೆಯಲ್ಲಿ ಟ್ರೈನ್ ರಶ್, ಎಲ್ಲ ರಶ್, ಬಸ್ ರಶ್. ಯಾಕೆ ರಶ್? ಕಂಜೆಸ್ಟೆಡ್ ಜಾಗದಲ್ಲಿ ತುಂಬಾ ಜನ ಇರುವಂಥದ್ದು, ತುಂಬಾ ಜನ ಒಂದು ಸಣ್ಣ ರೂಮಲ್ಲಿ ಈ ಎಂತಂದ್ರೆ ಇಲಿ ಹಾಗೆ ಇಲ್ಲದ್ರೆ ಈ ಕಾಕ್ರೋಚ್ ಆಗಿ ಇರುವಂಥದ್ದು ತುಂಬಾ ಜನ. ಇದು ಯಾಕೆ ಅಂದ್ರೆ ನೋಡಿ, ಪ್ರಭುಪಾದ ಹೇಳುವಂಥದ್ದು, ಅವ ಹಳ್ಳಿಯ ಬಿಟ್ಟು, ಈಗ ಕೂಡ ತುಂಬಾ ಮಂದಿ ಹಳ್ಳಿಯವರೇ, ಹಳ್ಳಿ ಬಿಟ್ಟು ಬರುವಂಥದ್ದು ಇಲ್ಲಿಗೆ. ಹಳ್ಳಿಯಲ್ಲಿ ಅವನಿಗೆ ಪ್ರಭುಪಾದ ಹೇಳುವಂಥದ್ದು ಬೇಕಾದಷ್ಟು ಜಾಗ ಉಂಟು, ಒಂದು 50 ಸೆನ್ಸ್ ಇಲ್ಲಿ 1 ಎಕರೆ ಜಾಗ ಉಂಟು, ಆರಾಮ್ಸೆ ಕೃಷಿ ಮಾಡಿ ಅವನ ಜೀವನ ಹೋಗ್ತದೆ ಇಡೀ ವರ್ಷ. ಪ್ರಭುಪಾದ ಹೇಳ್ತಾರೆ, ಆದ್ರೆ ಜಾಸ್ತಿಗೋಸ್ಕರ ಇಲ್ಲಿ ಬರ್ತಾನೆ. ಇಲ್ಲಿ ಎಂತ ಜಾಸ್ತಿ ಸಿಗ್ತದೆ ಅವನಿಗೆ? ಇಲ್ಲ. ಸೇಮ್ ಮಿರಾಜ್ ಅಂದ್ರೆ 10,000 ಸಂಬಳ ಸಿಗ್ತದೆ, 4,000 ರೆಂಟಿಗೆ ಹೋಗ್ತದೆ, ರೆಂಟ್ ಮತ್ತೆ ಇದು ಖರ್ಚಿಗೆಲ್ಲ ಒಂದು 6-7 ಸಾವಿರ ಹೋಗ್ತದೆ, ಮತ್ತೆ ಲಾಸ್ಟ್ಗೆ ಉಳಿಯುವಂಥದ್ದು 1-2 ಸಾವಿರ. ಪ್ರಭುಪಾದ ಹೇಳ್ತಾರೆ, ಅಷ್ಟು ಅವನಿಗೆ ಅಲ್ಲಿಯೇ ಉಳಿಸ್ಬೋದು. ಆದ್ರೆ ಈ ರಾಜಕಾರಣಿಗಳು ನಮ್ಗೆ ಚಂದದ ಚಿತ್ರ ತೋರಿಸ್ತಾ ಇದ್ದಾರೆ. ಇದು ಮೂರ್ಖತನ. ಪ್ರಭುಪಾದ ಹೇಳ್ತಾರೆ, ಮೂರ್ಖತನದ ಐಟ್ಸ್. ಹಾಗಾಗಿ ಇದಕ್ಕೆ ಹೇಳುವಂಥದ್ದು, ಪ್ರಭುಪಾದ ಹೇಳುವಂಥದ್ದು ಮಿರಾಜ್. ಇದು ಕೂಡ ಮಿರಾಜ್ ಅಂದ್ರೆ ಯಾವುದಿಲ್ಲ, ಉಲ್ಟಾ ಕಾಣ್ತಾ ಉಂಟು ಮರ ನೀರಲ್ಲಿ. ಮತ್ತೆ ಇದರ ಕುಡಿಗಳೇ ಅಂತ, ಕುಡಿಗಳು ನೋಡಿ, ಆರ್ಥಿಕ ಅಭಿವೃದ್ಧಿ, ಎಕನಾಮಿಕ್ ಡೆವಲಪ್ಮೆಂಟ್, ಧಾರ್ಮಿಕತೆ ಅಂದ್ರೆ ಸೋಕಾಲ್ಡ್ ಭಾಗವತಂ ಅಂತ ಹೇಳುವಂಥದ್ದು, ಧರ್ಮ ಪ್ರೋಜಿತ ಕೈತವ ಹತ್ರ. ಈ ಚೀಟಿಂಗ್ ರಿಲಿಜನ್ ನಾವು ನಿಲ್ಲಿಸ್ಬೇಕು. ಯಾರು ಹೇಳಿದ್ರು ನಾನು ಧರ್ಮದವ, ಎಂತ ಧರ್ಮ ಎಂತ ಗೊತ್ತಿಲ್ಲ ಅವನಿಗೆ. ಹಾಗಾಗಿ ಈ ಚೀಟಿಂಗ್ ರಿಲಿಜನ್ ನಾವು ನಿಲ್ಲಿಸ್ಬೇಕು. ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ದೀಸ್ ಅಮೆರಿಕನ್ಸ್ ಆರ್ ಮ್ಯಾಡ್, ಅಮೆರಿಕದವರು ಹುಚ್ಚರಂತೆ. ಪ್ರಭುಪಾದ ಯಾಕೆ ಹೇಳುವಂಥದ್ದು? ಅವರಿಗೆ ಕೃಷ್ಣ ಎಂತಂದು ಗೊತ್ತಿಲ್ಲ. ಮಾತ್ರ ಪ್ರಭುಪಾದ ಹೇಳ್ತಾರೆ, ದೀಸ್ ಇಂಡಿಯನ್ಸ್ ಆರ್ ಡಬಲಿ ಮ್ಯಾಡ್, ಭಾರತೀಯರು ಡಬಲ್ ಹುಚ್ಚರು. ಯಾಕೆ? ಎಲ್ಲರನ್ನು ದೇವರಂತ ಭಾವಿಸುವಂತದ್ದು. ಅದು ಕೂಡ ಸರಿ, ಇದು ಕೂಡ ತಥೋಬತ್ ಇಲ್ಲ. ಧರ್ಮ ಎಂತಂದು ಗೊತ್ತಿಲ್ಲ, ಮತ್ತೆ ಅವು ಮಾಡುವುದು ಸರಿ ಇಲ್ಲ ಸರ್. ಧರ್ಮ ಅಂತೂ ಸಾಕ್ಷಾತ್ ಭಗವತ್ ಪ್ರಣೀತಂ, ಭಗವಂತ ಕೊಟ್ಟ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾವು ಫಾಲೋ ಮಾಡ್ಬೇಕು. ಕೃಷ್ಣ ಇಲ್ಲಿ ಭಗವದ್ಗೀತೆಯಲ್ಲಿ ತುಂಬಾ ಹೇಳಿದ್ದಾನೆ. ನಾವು ಒಂದಾದ್ರು ಆಕ್ಸೆಪ್ಟ್ ಮಾಡ್ತೇವಾ? ಇಲ್ಲ. ನಾವು ನಮ್ದೇ ಒಂದು, ಮತ್ತೆ ನಮ್ಗೆ ಎಲ್ಲಿ ಒಳ್ಳೇದಾಗುದಿಲ್ಲ ನಮ್ಗೆ. ನಾವು ನೆಕ್ಸ್ಟ್ ಲೈಫ್, ನಮ್ಗೆ ಹುಟ್ಟು ಸಾವು ಉಂಟು, ಇನ್ನೊಂದು ಲೈಫ್ ಉಂಟು, ಎಲ್ಲಿದ ನಾವು ಕೇಳುವುದಿಲ್ಲ. ಈಗ ಹೇಗಂದ್ರೆ ಒಬ್ಬ ಸಿಟಿಸನ್, ಪ್ರಭುಪಾದ ಹೇಳ್ತಾರೆ, ಜೈಲು ಇರುವುದು ಯಾಕೆ? ಒಳ್ಳೆಯವರಿಗೆಲ್ಲ, ಕೆಟ್ಟವರಿಗೆ. ಆದ್ರೆ ಗೌರ್ಮೆಂಟ್ಗೆ ಜೈಲು ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಆದ್ರೂ ಕೂಡ ಜನರು ಕೆಟ್ಟವರು ಫೋರ್ಸ್ ಮಾಡ್ತಾರೆ. ಮತ್ತೆ ಪ್ರಭುಪಾದ ಜೈಲಲ್ಲಿ ಅವ ಶಿಕ್ಷೆ ಅನುಭವಿಸಿದ ಮೇಲೆ ಅವ ಹೊರಗೆ ಬಂದು ಸರಿಯಾಗ್ಬೇಕು, ಇಲ್ಲ ಮತ್ತೆ ಅದೇ ಆಗುವಂಥದ್ದು. ಅದೇ ರೀತಿ ನಾವು ಕೂಡ, ನಮ್ಗೆ ಧರ್ಮ ಅಂತ ಗೊತ್ತಿಲ್ಲ, ನಮ್ದೇ ರೂಲ್ಸ್ ಇಲ್ಲ, ಭಗವಂತನ ರೂಲ್ಸ್. ಹೇಗೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಈ ಕಾನ್ಸ್ಟಿಟ್ಯೂಷನಲ್ ರೂಲ್ಸ್ ಅನ್ನು ನಾವು ಬ್ರೇಕ್ ಮಾಡಿದ್ರೆ ನಮ್ಗೆ ಜೈಲು, ಮತ್ತೆ ಬ್ರೇಕ್ ಮಾಡಿ ಮತ್ತೆ ಜೈಲು ನಮ್ಗೆ. ಅದೇ ರೀತಿ ನಮ್ಗೆ ಕೂಡ ಜೈಲು. ನಾವು ಎಲ್ಲಿ ತನಕ ಸರಿಯಾದ ಧರ್ಮವನ್ನು ಅರ್ಥ ಮಾಡುವುದಿಲ್ಲ, ಕೃಷ್ಣ ಹೇಳಿದ ಉಪದೇಶ ನಾವು ಕೇಳುವುದಿಲ್ಲ, ನಮ್ಗೆ ಹುಟ್ಟು ಸಾವು, ಪುನರಭಿಜನನಂ ಪುನರಭಿಮರಣ. ಇದು ಖಂಡಿತ, ಇದರಲ್ಲಿ ಇನ್ನೊಂದು ಮಾತಿಲ್ಲ. ಹಾಗಾಗಿ ನಾವು ನಮ್ಮ ಪ್ರಭುಪಾದ ಹೇಳ್ತಾರೆ, ನಾವು ಒಂದೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತ ಕೃಷ್ಣ ಹೇಳಿದನ್ನು ಆಕ್ಸೆಪ್ಟ್ ಮಾಡೋದು ಭಗವದ್ಗೀತೆಯಲ್ಲಿ. ಅದು ಹೇಗೆ? ಆಸ್ ಇಟ್ ಈಸ್, ಯಥಾರೂಪ, ಹೇಗೆ ಹೇಳಿದ್ರೆ ಹಾಗೆ. ನನ್ನ ಪ್ರಕಾರ, ನಿನ್ನ ಪ್ರಕಾರ ಅಲ್ಲ, ನನ್ಗೆ ಇದು ಬೇಕು ಇಲ್ಲ, ಇದನ್ನು ನಾವು ಬಿಡ್ಬೇಕು. ನಮ್ಮ ದೊಡ್ಡ ಮಿಸ್ಟೇಕ್ ಇದೆ.
ನನ್ನ ಪ್ರಕಾರ ಇದು, ಅವರ ಪ್ರಕಾರ. ಪ್ರಭುಪಾದ ಹೇಳ್ತಾರೆ ಮೈಟ್ ಬಿ, ದೇರ್ ಫೋರ್, ಮೇ ಬಿ, ಇಫ್, ಬಟ್ ಇದನ್ನೆಲ್ಲ ನಾವು ಬಿಡ್ಬೇಕು. ಹೆಚ್ಚಿನವರು ಪ್ರಭುಪಾದ ಅಮೆರಿಕದಲ್ಲಿ ಹೋಗುವಾಗ ಪ್ರಭುಪಾದ ಅಂತ ಹೇಳುವಾಗ ನಂಬುದಿಲ್ಲ ಅವರು. ಮೈಟ್ ಬಿ, ಇಫ್, ಬಟ್ ಮತ್ತೆ ಎಂತ ಅದಕ್ಕೆ ಹೇಳ್ತಾರೆ ದೇರ್ ಫೋರ್, ಸೊ ಈ ರೀತಿ ಎಲ್ಲ ತರ್ತಾರೆ. ಪ್ರಭುಪಾದ ಇದನ್ನೆಲ್ಲ ನೀವು ನಿಲ್ಲಿಸಿ, ಕೃಷ್ಣ ಅಂತ ಹೇಳಿದ್ರೆ ಅವನು ಯಥಾರೂಪವಾಗಿ ಅರ್ಥ ಮಾಡಿ, ಅಂದ್ರೆ ಸರೆಂಡರ್ ಆಗಿ ಅಂತ ಹೇಳ್ತಾರೆ. ಮತ್ತೆ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿ. ಇದು ಧಾರ್ಮಿಕ ಅಂದ್ರೆ ನೋಡಿ, ಇಲ್ಲಿ ಕುಡಿಗಳು ಧಾರ್ಮಿಕತೆ. ಧಾರ್ಮಿಕ ಅಂದ್ರೆ ಬೋಗಸ್, ಚೀಟಿಂಗ್ ರಿಲಿಜನ್. ಮತ್ತೆ ನೆಕ್ಸ್ಟ್ ಬರುವಂತದ್ದು ಕುಡಿಗೆ, ಇದು ಇಂದ್ರಿಯ ಸುಖ. ಇದು ದೊಡ್ಡ ಕುಡಿ. ಪ್ರಭುಪಾದ ಹೇಳುವಂಥದ್ದು, ಪ್ರಭುಪಾದ ಇದೊಂದು ವಿನಂತಿ ಅಂತಂದ್ರೆ, ದಯವಿಟ್ಟು ಇಂದ್ರಿಯ ಸುಖವನ್ನು ಬಿಡಿ. ಪ್ರಭುಪಾದ ಕೈಯನ್ನು ಜೋಡಿಸಿ ಹೇಳ್ತಾರೆ, ಆ ನಮ್ರತೆಯಲ್ಲಿ ಹೇಳ್ತಾರೆ, ದಯವಿಟ್ಟು ಇಂದ್ರಿಯ ಸುಖ ಮಾಡಬೇಡಿ. ನೋಡಿ, ಆಚಾರ್ಯರು ಇಷ್ಟು ನಮ್ರತೆಯಲ್ಲಿ ಹೇಳುವಾಗ ನಮ್ಗೆ ಯಾಕೆ ಅದನ್ನು ಬಿಡ್ಲಿಕ್ಕೆ ಆಗುದಿಲ್ಲ? ನಾವು ಬಿಡ್ಬೇಕು. ಮತ್ತೆ ಇಲ್ಲಿ ನೋಡಿ, ಇಂದ್ರಿಯ ವಸ್ತುಗಳು, ಸೆನ್ಸ್ ಆಬ್ಜೆಕ್ಟ್, ಇಲ್ಲಿ ಸೆನ್ಸ್ ಗಾರ್ಡ್, ಇಂದ್ರಿಯ ಸುಖ. ಮತ್ತೆ ಪಯಸ್ ಆಕ್ಟ್ಸ್, ಇಂಪಯಸ್ ಆಕ್ಟ್ಸ್ ಅಂದ್ರೆ ಒಳ್ಳೆ ಕೆಲಸ, ಕೆಟ್ಟ ಕೆಲಸ. ಒಳ್ಳೆ ಕೆಲಸ ಅಂದ್ರೆ ಹೆಚ್ಚು ರಾಷ್ಟ್ರ ಸೇವೆ ಮಾಡಬೇಕು, ಅದು ಒಳ್ಳೆ ಕೆಲಸ, ಇದು ಕುಡಿ. ಸಮಾಜ ಸೇವೆ ಒಳ್ಳೆ ಕೆಲಸ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದು ಒಳ್ಳೆ ಕೆಲಸ, ಇದೆಲ್ಲ ಒಳ್ಳೆ ಕೆಲಸ, ಪುಣ್ಯದ ಕೆಲಸ. ಆದ್ರೆ ಇದು ಪ್ರಯೋಜನ ಇಲ್ಲ. ಯಾಕೆ? ಈಗ ನಮ್ಗೆ ಶಾಕ್ ಆಗ್ಬೋದು, ಇವ್ರು ಹೇಳ್ತಾರೆ ಅಂತ ರಾಷ್ಟ್ರ ಸೇವೆ ಪ್ರಯೋಜನ ಇಲ್ಲ, ಸಮಾಜ ಸೇವೆ ಪ್ರಯೋಜನ. ಯಾಕೆ? ಯಾಕೆಂದ್ರೆ ಈ ಪುಣ್ಯ ಗಳಿಸಿ ನೀವು ಉನ್ನತ ಲೋಕ ಹೋಗ್ಬೋದು, ಸ್ವರ್ಗ ಲೋಕ ಹೋಗ್ಬೋದು, ಬ್ರಹ್ಮಲೋಕ, ಟಾಪ್ ಮೋಸ್ಟ್ ಬ್ರಹ್ಮಲೋಕ ಹೋಗ್ಬೋದು ನೀವು ಭೌತಿಕ ಲೋಕದಲ್ಲಿ. ಇಲ್ಲಿಗಿಂತ ಜಾಸ್ತಿ ನೀವು ಅಲ್ಲಿ ಸುಖ ಪಡ್ಬೋದು, ನಿಮ್ಗೆ ಒಳ್ಳೆ ಶರೀರ ಸಿಗ್ಬೋದು ಇಲ್ಲಿಗಿಂತ. ಆದ್ರೆ ಏನು ಪ್ರಯೋಜನ? ಆ ಬ್ರಹ್ಮಲೋಕ ಪುನರಾವರ್ತಿ ಅರ್ಜುನ ಕ್ಷೀಣೆ ಪುಣ್ಯ ಮಾಡ್ತೋರ್ಗೆ, ಅಂದ್ರೆ ನಿನ್ನ ಪುಣ್ಯ ಮುಗಿದ ಕೂಡಲೇ ಮತ್ತೆ ಬರ್ಬೇಕು ಇಲ್ಲಿಗೆ. ಹಾಗಾಗಿ ಇದು ಕೂಡ ಪ್ರಯೋಜನ ಇಲ್ಲ. ಸಮಾಜ ಸೇವೆ, ಆ ಸೇವೆ, ರಾಷ್ಟ್ರ ಸೇವೆ, ಈ ಸೇವೆ ಯಾವುದು ಪ್ರಯೋಜನ ಇಲ್ಲ. ಇದೆಲ್ಲ ಕುಡಿಗಳು. ಪುಣ್ಯ ಗಳಿಸ್ತೀವಿ, ಪುಣ್ಯ ಗಳಿಸಿ ಉನ್ನತ ಲೋಕ ಹೋಗ್ಬೋದು, ಮತ್ತೆ ನೀವು ಬರಲೇಬೇಕು, ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿ ಉಂಟು, ಅದು ಕೂಡ ಒಳ್ಳೆ. ಇಂಪಯಸ್ ಆಕ್ಟ್ಸ್ ಅಂದ್ರೆ ಪಾಪದ ಕೆಲಸ. ಇದು ಕಲಿಯುಗದಲ್ಲಿ ಪ್ರಭುಪಾದ ಹೇಳ್ತಾರೆ ಎಲ್ಲರೂ ಇದನ್ನು ಮಾಡುವಂಥದ್ದು. ಇದು ಸ್ವಲ್ಪ ಜನ ಮಾಡ್ತಾರೆ, ಈ ಪುಣ್ಯದ ಕೆಲಸ ಮಾಡ್ತಾರೆ. ಇದು ಜಾಸ್ತಿ ಮಾಡ್ತಾರೆ. ಇದಕ್ಕೆ ಅಂತ ನರಕ, ಇದಕ್ಕೆ ಸ್ವರ್ಗ. ಸ್ವರ್ಗ ಕೂಡ ಒಳ್ಳೇದಲ್ಲ, ಇದಕ್ಕೆ ನರಕ. ಹಾಗಾಗಿ ನಾವು ಎಂತ ಮಾಡ್ಬೇಕು? ಇಲ್ಲಿ ನೋಡಿ, ಮುಕ್ತಿ ಉಂಟು. ಮುಕ್ತಿ ಸಿಗಬೇಕಿದ್ರೆ ಎಂತ ಮಾಡ್ಬೇಕು? ಮುಕ್ತಿ ಬರುವಂತದ್ದು ಯಾವ ಸ್ಟೇಜಲ್ಲಿ? ಮುಕ್ತಿ ಬರುವಂತದ್ದು ಬ್ರಹ್ಮಭೂತ ಸ್ಟೇಜಲ್ಲಿ. ಈಗ ಹೆಚ್ಚಿನವರು ನನಗೆ ಮೋಕ್ಷ ಸಿಗ್ಬೇಕು, ನನಗೆ ಮುಕ್ತಿ ಸಿಗ್ಬೇಕು, ಎಲ್ಲಿ ಹೋದ್ರು ದೇವಸ್ಥಾನಕ್ಕೆ ಹೋದ್ರು ಅವ್ರು ಕೇಳುತ್ತದೆ, ಅವ್ರಿಗೆ ಎಂತಂದು ಮೋಕ್ಷ ಎಂತಂದು ಗೊತ್ತಿಲ್ಲ. ಮೋಕ್ಷ ಬರುವಂತದ್ದು, ಮುಕ್ತಿ ಬರುವಂತದ್ದು ಲಿಬರೇಟೆಡ್ ಸ್ಟೇಜ್. ಎಲ್ಲಿ? ಬ್ರಹ್ಮಭೂತ ಸ್ಟೇಜಲ್ಲಿ. ಬ್ರಹ್ಮಭೂತ ಪ್ರಸನ್ನಾತ್ಮನ ಶೋಚತಿ ನಾಕಾಂಕ್ಷತಿ ಸಮಾ ಸರ್ವೇಶು ಭೂತೇಶು ಮದ್ವ್ಯಕ್ತಿ ಲಭತೆ ಪರ. ಆ ಸ್ಟೇಜಲ್ಲಿ ಮುಕ್ತಿ ಬರುವಂತ. ಪ್ರಭುಪಾದ ಹೇಳ್ತಾರೆ ಮುಕ್ತಿ ಸ್ಟಾರ್ಟ್ಸ್ ಫ್ರಮ್ ಬ್ರಹ್ಮಭೂತ ಸ್ಟೇಜ್, ಲಿಬರೇಟೆಡ್ ಸ್ಟೇಜ್. ವಿ ಆರ್ ನಾಟ್ ಲಿಬರೇಟೆಡ್, ವಿ ಆರ್ ಕಂಡೀಷನ್. ಪ್ರಭುಪಾದ ಹೇಳ್ತಾರೆ ನಾವೀಗ ಬದ್ಧ ಜೀವಿಗಳು, ನಮ್ಗೆ ಎಲ್ಲಿ ಮುಕ್ತಿ ಸಿಗ್ತದೆ? ಸಿಗುವುದಿಲ್ಲ. ಹಾಗಾಗಿ ಈ ಮರದಿಂದ ನಾವು ಆಚೆ ಬರ್ಬೇಕಿದ್ರೆ ಕೃಷ್ಣ ಭಜನೆ ತಗೊಳ್ಬೇಕು. ನೋಡಿ ಎಂತಂದ್ರೆ, ಸತ್ಯ ಹೋಗಲ್ ಕೈ, ಸತ್ಯನೇ. ಸ್ವಲ್ಪ ನಮಗೆ ಬೇಜಾರಾಗ್ಬೋದು, ಆದ್ರೆ ಅವರಿವರಿಗೆ ಬೇಜಾರಿಗೆ ನಾವು ಕ್ಲಾಸ್ ಮಾಡೋದಲ್ಲ, ನಾವು ಇದರಿಂದ 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳುವಂಥದ್ದು. ಹಾಗಾಗಿ ಸತ್ಯ ಹೇಳುವಂಥದ್ದು, ಅದರಲ್ಲಿ ಮುಚ್ಚುಮರೆ ಇಲ್ಲ. ಎಸ್, ಈ ಮರದ ಬೇರುಗಳು ಕೆಳಮುಖವಾಗಿ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ. ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ. ಇಂದ್ರಿಯಗಳು, ವಸ್ತುಗಳು ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷ ಕರ್ಮಗಳೊಂದಿಗೆ ಬಂಧಿತವಾಗಿದೆ. ನೋಡಿ, ಯಾಕೆ ನಮ್ಗೆ ಫಲಾಪೇಕ್ಷೆ? ಎಂತ ಡಿಸೈರ್ ಅಂದ್ರೆ ಅದು ಬೇಕು, ಇದು ಬೇಕು, ಮುಗಿಯುವುದಿಲ್ಲಪ್ಪ. ಹೇಗೆಂದ್ರೆ ಪ್ರಭುಪಾದ ಹೇಳ್ತಾರೆ, ರೇಷನ್ ಅಂಗಡಿ ಹೋಗುವಾಗ ನಾವು 35 ಐಟಮ್ ಬರೆದುಕೊಂಡು ಹೋಗ್ತೇವೆ ಚೀಟಿಯಲ್ಲಿ. ಆ ಮೆಣಸು ಕೊಡಿ, ಆ ಸಾಸಿವೆ ಕೊಡಿ, ಇದು ಕೊಡಿ, ಅದು ಕೊಡಿ, ತುಂಬಾ ಇರ್ತದೆ ನಮ್ಮ ಐಟಮ್. ಎಣ್ಣೆ ಕೊಡಿ, ಮತ್ತೆ ಗೀ ಕೊಡಿ, ಇದೆಲ್ಲ ಇರ್ತದೆ ರೇಷನ್ ಅಂಗಡಿ ಯಾವಾಗ. ಅದೇ ರೀತಿ ನಮ್ದು ಕೂಡ ಕರ್ಮಗಳು ಫಲಾಪೇಕ್ಷಿತ ಮನುಷ್ಯ ಕುಲದ. ಎಂತ ಇಚ್ಛೆ ಅಪ್ಪ! ದೇವರ ಹತ್ರ ಹೋಗುವಾಗ ನಾವು ಎಷ್ಟೆಲ್ಲ ಕೇಳ್ತೇವೆ. ಪ್ರಭುಪಾದ ಹೇಳ್ತಾರೆ, ಈಗೊಬ್ಬ ಮಗನಿಗೆ ಒಂದು 23 ವರ್ಷ ಆಗಿದೆ, ಕಲ್ತೆಲ್ಲಾಗಿದೆ, ಜಾಬ್ ಸಿಕ್ಕಿದೆ. ಪ್ರಭುಪಾದ ಹೇಳುವಂತದ್ದು, ಅವನಿಗೆ 22 ವರ್ಷ ತನಕ ತಂದೆ ಕೊಟ್ಟಿದ್ದಾರೆ ಹಣ ಕಲೀಲಿಕ್ಕೆ ಎಲ್ಲ, ಖರ್ಚಿಗೆಲ್ಲ. ಈಗ ತಂದೆಗೆ ಅವ ಕೊಡ್ಬೇಕು. ಈಗ ತಂದೆ ಹತ್ರ ಹೇಳುದಲ್ಲ,
ಅದೇ ರೀತಿ ನಾವು ಭಗವಂತನಿಗೆ ಕೊಡ್ಬೇಕು, ನಾವು ಭಗವಂತ ಕೇಳುವುದಲ್ಲ. ಆದ್ರೆ ನಮ್ದು ಎಂತ ಇದೆ ಅಂದ್ರೆ ನಾವು ಭಗವಂತನ ಕೇಳುವಂಥದ್ದು. ಅದು ಕೊಡಿ, ಇದು ಕೊಡಿ, ಇದು ಕೊಡಿ, ಅದು ಕೊಡಿ, ಧನಂ ದೇಯಿ ಪುತ್ರಂ ದೇಯಿ ಆ ದೇಯಿ ಈ ದೇಯಿ ಈ ದೇಯಿ. ಹಾಗಾಗಿ ನೋಡಿ ಇದು ಪ್ರಾಬ್ಲಮ್ ಆಗುವಂಥದ್ದು. ಇದರ ಕುಡಿಗಳು ಈ ಮರ ಕೆಳಮಗ ಬೇರುಗಳು ಉಂಟು. ಇವು ಮನುಷ್ಯ ಕುಲ ಫಲಾಪೇಕ್ಷ ಕರ್ಮಗಳು ಬಂದಿದ್ದಾವೆ. ಫಲಾಪೇಕ್ಷೆ, ಎಂತ ಫಲಾಪೇಕ್ಷೆ ಅಪ್ಪ, ಅದು ಮುಗಿಯುವುದಿಲ್ಲ. ಕಾಂಟಿನ್ಯೂ ಲೀಸ್ಟ್ ಪಟ್ 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 ಅಂತ ಹೇಳ್ತೇವೆ ದೇವರ ಹತ್ರ. ಅದು ಮಾಡಿ, ನನ್ನ ಮಗನಿಗೆ ಇದು ಮಾಡಿ, ನನ್ನ ಮಗಳಿಗೆ ಅದು ಮಾಡಿ, ಗಂಡನಿಗೆ ಇದು ಮಾಡಿ, ಅವರಿಗೆ ಇದು ಮಾಡಿ, ಇದು ಮಾಡಿ, ನನಗೆ ಸ್ವಲ್ಪ ರೋಗ ಬಂದಿದೆ, ರೋಗ ನಿವಾರಣೆ ಮಾಡಿ, ಈ ರೀತಿ ಕೇಳ್ತೇವೆ. ಆದ್ರೆ ಪ್ರಭುಪಾದ ಹೇಳ್ತಾರೆ, ರೋಗ ಬಂದ್ರೆ ಅದು ಬ್ಲೆಸ್ಸಿಂಗ್ ಅಂತೆ, ಅಂದ್ರೆ ಕೃಷ್ಣಂದು ಮರ್ಸಿ ಅಂತೆ, ಕೃಪೆ ಅಂತೆ. ಯಾರಿಗೆ? ಭಕ್ತರಿಗೆ. ಅಭಕ್ತರಿಗೆ ಅಲ್ಲ, ಭಕ್ತರಿಗೆ. ಯಾಕೆ? ಅವು ತುಂಬಾ ಸೀರಿಯಸ್ ಆಗ್ತಾನೆ. ಎಸ್, ತುಂಬಾ ಸೀರಿಯಸ್ ಆಗ್ತಾನೆ. ಜಸ್ ಕೃಷ್ಣ. ನೆಕ್ಸ್ಟ್ಗೆ ಹೋಗುವ. ಈ ಮರದ ನಿಜವಾದ ರೂಪವನ್ನು ಈ ಜಗದಲ್ಲಿ ಕಾಣಲಾಗುವುದು. ನೋಡಿ, ನಿಜವಾದ ಅಲ್ಲಿದೆ ನನ್ನ ಮನೆ, ಇಲ್ಲಿ ಬಂದು ಸುಮ್ಮನೆ. ಅದೇ ಅಲ್ಲಿದೆ ನನ್ನ ಮನೆ ಅಂದ್ರೆ ಯಾವುದು? ಕೃಷ್ಣ ಧಾಮದಲ್ಲಿ ಉಂಟು ನಿಜವಾದ ಮನೆ. ಇಲ್ಲಿ ಇದು ನಿಜವಾದ ಮನೆ ಅಲ್ಲ. ಹಾಗೆ ನಿಜವಾದ ರೂಪವನ್ನು ಈ ಜಗದಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ ಅಸ್ಥಿವಾರಗಳನ್ನು ಯಾರು ಅರ್ಥ ಮಾಡಿಕೊಳ್ಳಲಾರು, ಯಾರಿಗೆ ಅರ್ಥ ಆಗುವುದಿಲ್ಲ. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದಾಗ. ನೋಡಿ, ನಾವು ದೃಢ ಮನಸ್ಸಲ್ಲಿ ಇರಬೇಕು. ದೃಢ ಮನಸ್ಸು ಅಂದ್ರೆ ಡಿಟರ್ಮಿನೇಷನ್. ಎಸ್, ನಾನು ಬೆಳಿಗ್ಗೆ ಬೇಗ ಹೇಳ್ತೇನೆ, ಬೆಳಿಗ್ಗೆ ಜಪ ಮಾಡ್ತೇನೆ, ಇದು ದೃಢ ಮನಸ್ಸು. ನಾನು ಬೆಳಿಗ್ಗೆ ಕ್ಲಾಸ್ ಕೇಳ್ತೇನೆ, ನಾನು ಭೋಗ ತಿನ್ನುವುದಿಲ್ಲ, ನಾವು ಹಿಂದೂ ಸುಖ ಮಾಡುದು, ಇದು ದೃಢ ಮನಸ್ಸು. ನಮ್ಮಲ್ಲಿ ದೃಢ ಮನಸ್ಸೇ ಇಲ್ಲಪ್ಪ. ನಾವು ದ್ವಂದ್ವ. ಈಗ ಕ್ಲಾಸ್ ಕೇಳಿದ ಮೇಲೆ ನಾವು ಸೇಮ್ ನಾಯಿ ಬಲಡೊಂದು. ನಾಯಿ ಬಾಲವನ್ನು ಸ್ಟ್ರೇಟ್ ಮಾಡ್ಲಿಕ್ಕೆ ಆಗ್ತದ? ಇಲ್ಲ. ನೋಡಿ, ಇಲ್ಲಿ ಆಕ್ಚುಲಿ ಪ್ರಭುಪಾದ ಹೇಳ್ತಾರೆ, ಕೃಷ್ಣನ ಕ್ರಿಯೇಷನ್ ಅಲ್ಲಿ ನಾಯಿ ಕೂಡ ವೇಸ್ಟ್ ಅಲ್ಲ ಅಂತ. ಯಾಕಂದ್ರೆ ಎಕ್ಸಾಂಪಲ್ ಕೊಡ್ಲಿಕ್ಕೆ ಆಗ್ತದೆ. ಹಾಗೆ ಭಗವಂತನ ಸೃಷ್ಟಿಯಲ್ಲಿ ಯಾವ್ದು ವೇಸ್ಟ್ ಅಲ್ಲ. ಈಗ ಆಕ್ಚುಲಿ ಪ್ರಭುಪಾದ ಕಂಡೆಮ್ ಮಾಡ್ತಾರೆ, ನಾಯಿ ಅಂದ್ರೆ ತಮೋಗುಣ, ಅದನ್ನ ನಾವು ಟಚ್ ಮಾಡ್ಬಾರ್ದು. ಟಚ್ ಮಾಡಿದ್ರೆ ನಾವು ಸ್ನಾನ ಮಾಡ್ಬೇಕು. ತಾಮಸಿಕ್, ಕಾಗೆ ತಾಮಸಿಕ್, ನಾಯಿ ತಾಮಸಿಕ್. ಆದ್ರೆ ಹಸು ಸಾತ್ವಿಕ್, ಹಸುವನ್ನು ಟಚ್ ಮಾಡ್ಬೋದು. ಹಂಸ ಸಾತ್ವಿಕ್. ಹಾಗೆ ನಮ್ಗೆ ಗೊತ್ತಿರ್ಬೇಕು ಯಾವ ಸತ್ವಗುಣ ಯಾವುದು, ತಮಗುಣ ಯಾವುದು ಅಂತ. ಆದ್ರೆ ವೇಸ್ಟ್ ಇಲ್ಲ ಭಗವಂತನ ಇದರಲ್ಲಿ. ಕಾಗೆಯನ್ನು ಕೂಡ ಅಲ್ಲಿ ಪ್ರಭುಪಾದ ಎಕ್ಸಾಂಪಲ್ ಕೊಡ್ತಾರೆ. ಎಲ್ಲಿ ಅಂದ್ರೆ ಮುಕುಂದ ಮಾಲಸೋದಲ್ಲಿ ಕುಲಶೇಖರ ರಾಜ. ಮತ್ತೆ ಈ ನಾಯಿದು ಕೂಡ ಎಕ್ಸಾಂಪಲ್ ಪ್ರಭುಪಾದ ಹೇಳ್ತಾರೆ. ನಾಯಿದು ಎಕ್ಸಾಂಪಲ್ ಕೊಡ್ಲಿಕ್ಕೆ, ನಾಯಿ ಬಲಡೋಂಗು. ಅದು ವೇಸ್ಟ್ ಇಲ್ಲ ಭಗವಂತ ಇದರಲ್ಲಿ. ಹಾಗಾಗಿ ನಮ್ದು ದೃಢವಾದ ಮನಸ್ಸಿಲ್ಲ. ನಮ್ದು ದ್ವಂದ್ವ ಅಂದ್ರೆ ಅದು ಸರಿ ಇದು ಸರಿ, ಅವರು ಸರಿ ಇವರು ಸರಿ. ಹೇಗೆ ಆಗ್ತದೆ? ಎಲ್ಲರೂ ಸರಿ ಹೇಗೆ ಆಗ್ತದೆ? ತಪ್ಪು ಇರಲೇಬೇಕಲ್ಲ, ನಮ್ಗೆ ಗೊತ್ತಾಗ್ಬೇಕು ತಪ್ಪು ಎಂತ ಅಂತ. ಪ್ರಭುಪಾದ ಹೇಳ್ತಾರೆ, ಫಸ್ಟ್ ಕ್ವಾಲಿಫಿಕೇಶನ್ ಟು ಎಂಟರ್ ಇನ್ ಟು ಡಿವೋಷನಲ್ ಸರ್ವಿಸ್ ಇಸ್ ದಟ್ ಐ ಆಮ್, ಪ್ರಭುಪಾದ ಹೇಳುವಂಥದ್ದು, ಐ ಆಮ್ ಹ್ಯಾವಿಂಗ್ ಸೋ ಮೆನಿ ಫಾಲ್ಟ್ಸ್, ಐ ಆಮ್ ನಾಟ್ ಪರ್ಫೆಕ್ಟ್. ನನ್ನಲ್ಲಿ ತುಂಬಾ ಕೊರತೆಗಳು ಉಂಟು, ನಾನು ಸರಿ ಇಲ್ಲ. ಅದು ಜನರು ಎಂತ ಎಣಿಸುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಎಲ್ಲರೂ ಎಣಿಸುವಂಥ ಕಲಿಯುಗದಲ್ಲಿ ನಾನು ಸರಿ ಇದ್ದೇನೆ ಅಂತ, ನಾನು ಪರ್ಫೆಕ್ಟ್. ಪ್ರಭುಪಾದ ಇದೇ ಸಮಸ್ಯೆ ಅಂತ. ಇದು ನಮ್ಮ ದೊಡ್ಡ ಸಮಸ್ಯೆ. ಹಾಗಾಗಿ ಮನಸ್ಸಿನಿಂದ ಅನಾಸಕ್ತಿ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ನೋಡಿ, ಅದು ಅಂದ್ರೆ ನಾನು ಸರಿ ಇದ್ದೇನೆ ಅಂತ ನಮ್ಮ ತಲೆಯಲ್ಲಿ ಉಂಟು. ಆಕ್ಚುಲಿ ನಾವು ಸರಿ ಇಲ್ಲ. ನಮ್ಮಲ್ಲಿ ಎಷ್ಟು ಈ ಕೊರತೆಗಳು ಉಂಟು. ನಮ್ಮ ಇಂದ್ರಿಯಗಳು ಪರ್ಫೆಕ್ಟ್ ಅಲ್ಲ. ನಾವು ತಪ್ಪು ಮಾಡ್ತೇವೆ, ನಾವು ಮೋಸ ಮಾಡ್ತೇವೆ, ನಾವು ಭ್ರಮೆಯಲ್ಲಿ ಒಳಗಾಗ್ತೇವೆ. ಈಗ ನಾವು ಓದ್ತೇವೆ ಭಗವದ್ಗೀತಾ, ನಾವು ನಮ್ದೇ ಓನ್ ತಿಳಿತೇವೆ. ಯಾಕಂದ್ರೆ ನಾವು ಭ್ರಮೆಯಲ್ಲಿ ಇದ್ದೇವೆ. ಇಲ್ಯೂಷನ್ ಇದು ಕೇಳುವಂಥದ್ದು, ಭ್ರಮೆ. ಈಗ ಭಗವದ್ಗೀತೆ ಓದುವಾಗ ನಾವೆಂತ ಮಾಡುವಂಥದ್ದು? ಎಸ್, ಈಗ ನಾವು ಒಂದು ಪ್ಯಾರ ಓದ್ತೇವೆ, ಇದು ಹೀಗೆ, ಆಕ್ಚುಲಿ ಹೀಗೆ ಅಲ್ಲ. ಹೇಗೆ? ನಾವು ಭ್ರಮೆಯಲ್ಲಿ ಇದ್ದೇವೆ. ಭ್ರಮೆಯಿಂದ ಹೇಗೆ ಹೊರಗೆ ಬರುವಂಥದ್ದು? ನಾವು ಕಂಟಿನ್ಯೂಸ್ ಆಗಿ ಭಕ್ತರ ಅಸೋಸಿಯೇಷನ್ ಮಾಡಬೇಕು. ಈ ಭಕ್ತಿಯಲ್ಲಿ ಸೀರಿಯಸ್ ಆಗ್ಬೇಕು ನಾವು. ಮತ್ತೆ ನಾವು ಒಳ್ಳೆ ಸಾಧನ ಮಾಡಬೇಕು, ಒಳ್ಳೆ ಸಂಘ ಮಾಡಬೇಕು, ಒಳ್ಳೆ ಸೇವೆ ಮಾಡಬೇಕು. ಇದು ಮಾಡಿ 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 ಆ ಭಕ್ತಿಲತಾ ಬೀಜ ಒಳಗಿಂದ ಬರ್ತದೆ. ಮತ್ತೆ ನಾವು ಓದುವಾಗ ಎಸ್ ಹೀಗೆ ಅಂತ ಆಗ್ತದೆ. ಹೀಗಲ್ಲ. ಈಗ ನಾವು ಅವಿಪಕ್ವ ಅಂದ್ರೆ ಹಣ್ಣಾಗ್ಲಿಲ್ಲ. ನಾವೀಗ ಕಾಯಿ ತಿಂದ್ರೆ ಅಂತ ಹುಳಿ ಆಗ್ತದೆ. ಆದ್ರೆ ಹಣ್ಣು ತಿನ್ನುವಾಗ ಸ್ವೀಟ್ ಆಗ್ತದೆ. ಈಗ ಮಾವಿನ ಹಣ್ಣು ತುಂಬಾ ಸ್ವೀಟ್. ಅದೇ ನೀವು ಕಾಯಿ ತಿನ್ನಿ, ಹುಳಿ ಆಗ್ತದೆ. ಸ್ವಲ್ಪ ತಿನ್ನುವಾಗಲೇ ನಿಮ್ಗೆ ಬೇಡ ಅಂತ ಆಗ್ತದೆ.
ಹಾಗಾಗಿ ನಾವೀಗ ನಮ್ದು ಪ್ರಾಬ್ಲಮ್ ಎಂತಂದ್ರೆ ನಮ್ದು ದೃಢವಾದ ಮನಸ್ಸು ಇಲ್ಲ, ನಾವು ದ್ವಂದ್ವದಲ್ಲಿ ಇದ್ದೇವೆ, ನಾವು ಎರಡು ಬೋಟಿಗೆ ಕಾಲಿಟ್ಟಿದ್ದೇವೆ, ಅದು ಕೂಡ ಸರಿ ಇದು ಕೂಡ ಸರಿ, ಎಲ್ಲಿ ಅಲ್ಲೇ ಇರ್ತೇವೆ, ಆಚೆ ತಡೆಗೆ ಹೋಗುದಿಲ್ಲ ನಾವು. ಹಾಗೆ ಮನಸ್ಸಿನಿಂದ ಅನಾಸಕ್ತಿಯಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದಾಗಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗಿದಲ್ಲೋ ಆ ಸ್ಥಳವನ್ನು ಹುಡುಕಬೇಕು. ನೋಡಿ, ಆ ಸ್ಥಳವನ್ನು ಹುಡುಕಬೇಕು. ಯಾವ ಸ್ಥಳ? ಅದು ಕೃಷ್ಣನ ಧಾಮ. ಅಲ್ಲಿ ಹೋದ್ರೆ ಈಗ ನೀವು ಸ್ವರ್ಗಲೋಕಕ್ಕೆ ಹೋದ್ರು ಕೂಡ ಮತ್ತೆ ಬರಲೇಬೇಕು, ಬ್ರಹ್ಮಲೋಕ ಹೋದ್ರು ಕೂಡ ಬರಲೇಬೇಕು. ಅದಕ್ಕೆ ಹೆಚ್ಚಿನವರು ಹೇಳ್ತಾರೆ, ನಾವು ಒಳ್ಳೇದು ಮಾಡುವ, ಈ ರಾಷ್ಟ್ರ ಸೇವೆ ಮಾಡುವ, ಸಮಾಜ ಸೇವೆ ಮಾಡುವ, ಪುಣ್ಯ ಗಳಿಸುವ. ಪುಣ್ಯ ಗಳಿಸಿ ಏನು ಪ್ರಯೋಜನ? ಹಿಂದಿರುಗಲೇಬೇಕು ನೀವು. ನೋಡಿ, ಇಲ್ಲಿ ಹೇಳುವಂತ ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗಿದಲೋ ಆ ಸ್ಥಳವನ್ನು ಹುಡುಕಬೇಕು. ಎಲ್ಲಿ ಜನ್ಮ ಮೃತ್ಯು ಜರಾವ್ಯಾಧಿ ಇಲ್ಲ, ಅದು ಕೃಷ್ಣನ ಧಾಮದಲ್ಲಿ. ಬೇರೆ ಎಲ್ಲ ಲೋಕ, ಈ ಬ್ರಹ್ಮಲೋಕ ಆಗ್ಲಿ, ತಪಲೋಕ ಆಗ್ಲಿ, ಜನಲೋಕ ಆಗ್ಲಿ, ಈ ಮಹರ್ಲೋಕ ಆಗ್ಲಿ, ಸ್ವರ್ಗಲೋಕ ಆಗ್ಲಿ, ಭುವರ್ಲೋಕ, ಎಲ್ಲ ಲೋಕದಲ್ಲಿ ಉಂಟು ಜನ್ಮ ಮೃತ್ಯು ಜರಾವ್ಯಾಧಿ. ಅಲ್ಲಿ ದೇವದ ಪುರುಷನ ಶರಣ ಆಗ್ಬೇಕು. ನೋಡಿ, ಅಲ್ಲಿ ಶರಣ ಆಗ್ಬೇಕಂದ್ರೆ ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲಿ ಪ್ರಾಕ್ಟೀಸ್ ಮಾಡೋದಿದ್ರೆ ಅಲ್ಲಿ ಆಗುದಿಲ್ಲ. ಭಕ್ತಿ ಸೇವೆನ ತಗೊಳ್ಬೇಕು, ಜಪ ಸ್ಟಾರ್ಟ್ ಮಾಡ್ಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ. ನ ತದ್ಬಾಹ್ಯೇತು ಸೂರ್ಯೋ ನ ಶಾಂಕ ನ ಪಾವಕ ಯದ್ಗತ್ವಾ ನ ನಿವರ್ತಂತೆ ತದ್ದಾಮ ಪರಮಂ ಮಮ. ನನ್ನ ಪರಮಧಾಮನು ಸೂರ್ಯಚಂದ್ರ ಆಗ್ಲಿ, ಅಗ್ನಿ ವಿದ್ಯುತ್ ಶಕ್ತಿಗಳಾಗ್ಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಐಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ನೋಡಿ ಹೇಗಂದ್ರೆ ಕೃಷ್ಣನ ಈ ಧಾಮ ಎಷ್ಟು ಎಫರ್ಜೆನ್ಸ್ ಅಂದ್ರೆ, ಈ ಸೂರ್ಯ ಮತ್ತು ಚಂದ್ರರು ಬೇಕಂತಿಲ್ಲ, ಮತ್ತೆ ಎಲೆಕ್ಟ್ರಿಸಿಟಿ ಕೂಡ ಬೇಕಂತಿಲ್ಲ. ಬ್ರೈಟ್ ಎಫಲ್ಜೆನ್ಸ್. ಹೇಗೆಂದ್ರೆ ಈ 11ನೇ ಅಧ್ಯಾಯದಲ್ಲಿ ಅರ್ಜುನ ಹೇಳ್ತಾನೆ, ಅದು ಹೇಗೆಂದ್ರೆ ಈ 1000 ಸೂರ್ಯರು ಒಟ್ಟಿಗೆ ಸೇರುವ ಪ್ರಭೆಗೆ ಹೋಲಿಸ್ಲಿಕ್ಕೆ ಆಗುದಿಲ್ಲ ಕೃಷ್ಣನ ಪ್ರಭೆ, ಅಷ್ಟು ಎಫಲ್ಜೆನ್ಸ್. ಹಾಗೆ ನಾವು ಅಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಪ್ರಭುತ್ವ ಹೇಳ್ತಾರೆ, ಈ ಭೌತಿಕ ಲೋಕ ಅಂದ್ರೆ ಕತ್ತಲು, ಡಾರ್ಕ್. ಓಂ ಅಜ್ಞಾನ ತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ. ಅಂದ್ರೆ ಇದು ಕತ್ತಲು, ಈ ಭೌತಿಕ ಲೋಕ ಕತ್ತಲು. ನಾವು ಬೆಳಕಿಗೆ ಹೋಗ್ಬೇಕು. ನಮ್ಮ ಗುರು ನಮ್ಮನ್ನು ಕೊಂಡು ಹೋಗುವಂಥದ್ದು ಬೆಳಕಿಗೆ. ಬೆಳಕು ಯಾವುದು? ಕೃಷ್ಣನ ಧಾಮ. ಪ್ರಭುತ್ವ ಹೇಳುವಂಥದ್ದು, ಮರಳಿ ದೇವೋತ್ತಮ ನಡೆಗೆ, ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್. ಹಾಗಾಗಿ ಅಲ್ಲಿ ಫುಲ್ ಲೈಟ್, ಬ್ರೈಟ್. ಇಲ್ಲಿ ಕತ್ತಲು. ಇಲ್ಲಿ ಸೂರ್ಯ ಈಗ ಅವನ ಕಿರಣ ಸ್ಟಾಪ್ ಮಾಡಿದ್ರೆ ನಾವು ಟೋಟಲ್ ಕತ್ತಲಲ್ಲಿ ಇರಬೇಕು. ನಮಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅಲ್ಲಿ ಹೋದವ ನೋಡಿ, ಯದ್ಗತ್ವಾನ ನಿವರ್ತನೆ ತದ್ದಾಮ ಪರಮಂ. ಅದನ್ನು ತಲುಪಿದವರು ಈ ಐಕ ಜಗತ್ತಿಗೆ ಮತ್ತೆ ಬರುವುದಿಲ್ಲ. ಎಸ್, ನೋಡಿ, ಇದು ಹೇಳುವಂಥದ್ದು ಕೃಷ್ಣನ ಧಾಮ ಹೀಗಿರ್ತದೆ. ನೋಡಿ, ಇಲ್ಲಿ ಚಿಂತಾಮಣಿಯನ್ನು ಕಾಣ್ತದೆ. ಚಿಂತಾಮಣಿ ಬಗ್ಗೆ ಸಣ್ಣ ಒಂದು ವಿಷಯ ಹೇಳ್ತೇನೆ. ಚಿಂತಾಮಣಿ ಬ್ರಹ್ಮ ಸಂಹಿತೆಯಲ್ಲಿ ಉಂಟು. ಚಿಂತಾಮಣಿ ಪ್ರಕರ ಸದ್ಮ ಶುಕಲ್ಪ ವೃಕ್ಷ ಲಕ್ಷಾವೃತೆ ಶೂರವೀರ ವಿಪಾಲಯಂತಂ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಂ ಆದಿ ಪುರುಷಂ ತಮೋಭಜ. ಈಗ ನೋಡಿ, ನಮ್ಮ ಈ ಭೌತಿಕ ಲೋಕದಲ್ಲಿ ಮಣ್ಣು ಮತ್ತೆ ಕಲ್ಲು ಕಾಮನ್, ಎಲ್ಲರ ಹತ್ರ ಉಂಟು. ಎಲ್ಲ ಮನೆ ಹೊರಗೆ ಎಲ್ಲ ಉಂಟು, ಯಾರಿಗೂ ಅದರ ಮೇಲೆ ಆಸಕ್ತಿ ಇಲ್ಲ. ಅದೇ ರೀತಿ ಗೋಲೋಕದಲ್ಲಿ ಕಾಮನ್ ಚಿಂತಾಮಣಿ. ಆ ಚಿಂತಾಮಣಿ, ಒಂದು ಚಿಂತಾಮಣಿ ನಿಮ್ಮೆಲ್ಲ ಇಚ್ಛೆ ಈಡೇರ್ತದೆ. ನಿಮಗೊಂದು ದೊಡ್ಡ ಬಿಲ್ಡಿಂಗ್ ಬೇಕು, ಮನೆ ಬೇಕು, ಅರಮನೆ. ಚಿಂತಾಮಣಿಯಿಂದ ಕೇಳಿದ್ರೆ ಅಲ್ಲಿ ಬರ್ತದೆ. ಮತ್ತೆ ಎಂತ ಬೇಕು? ಅಂತಸ್ತು ಬೇಕು, ಎಂತ ಬೇಕು? ಹುಡುಗಿ ಬೇಕು, ಒಳ್ಳೆಯದು, ಎಲ್ಲ ಬರ್ತದೆ ಚಿಂತಾಮಣಿ. ಆದ್ರೆ ಅಲ್ಲಿ ಜನರಿಗೆ ಅದರ ಮೇಲೆ ಆಕರ್ಷಣೆ ಇಲ್ಲ. ಯಾಕೆಂದ್ರೆ ಎಲ್ಲರಿಗೂ ಕೃಷ್ಣನ ಮೇಲೆ ಆಕರ್ಷಣೆ. ನಮ್ಗೆ ಯಾವಾಗ ಕೃಷ್ಣನ ಮೇಲೆ ಆಕರ್ಷಣೆ ಬರ್ತದೆ ಮತ್ತೆ ನಮ್ಗೆ ಅಲ್ಲಿ ಹೋಗ್ಬೋದು. ಚಿಂತಾಮಣಿ ಕೂಡ ಇರ್ತದೆ. ಹೇಗೆಂದ್ರೆ ಕಾಲಲ್ಲೆಲ್ಲ ಈಗ ನೆಲದಲ್ಲಿ ಇರ್ತದಂತೆ, ಯಾರು ಅದನ್ನು ನೋಡ್ಲಿಕ್ಕೆ ಹೋಗುದಿಲ್ಲ. ಒಂದು ವೇಳೆ ಇಲ್ಲಿ ಭೌತಿಕ ಲೋಕದಲ್ಲಿ ಇದ್ರೆ ನಾವು ಇನ್ನೊಬ್ಬರದ್ದು ಕುತ್ತಿಗೆ ಹಿಡಿದು ನಾವು ಅವರನ್ನು ಬೆಂಡ್ ಮಾಡಿ ನಾವು ತರ್ತಿದ್ದೇವೆ, ಗಲಾಟೆ ಮಾಡಿ ಅವರ ಹತ್ರ. ಇದು ಭೌತಿಕ ಲೋಕದ ಕಂಡೀಷನ್. ಅದೇ ಕೃಷ್ಣ ಕೊಡುವುದಿಲ್ಲ ಇಲ್ಲಿ ಚಿಂತಾಮಣಿ. ಇನ್ನು ಒಂದ್ ದಿವಸ ಎಂತ ಆಯ್ತು ಅಂದ್ರೆ, ವೃಂದಾವನದಲ್ಲಿ 500 ವರ್ಷ ಹಿಂದೆ ಶಿವನ ಭಕ್ತ ಶಿವನ ಹತ್ರ ಹೋಗಿ ಕೇಳ್ತಾನೆ, ನನಗೆ ಚಿಂತಾಮಣಿ ಬೇಕಂತ. ಯಾಕಂದ್ರೆ ಶಿವ ಇದ್ದಾನೆ, ಈಗ ಕೂಡ ಇದ್ದಾನೆ. ಧಾಮೇಶ್ವರ್ ಮಹಾದೇವ್ ಅಂದ್ರೆ ಆಸ್ ಎ ಪ್ರೊಟೆಕ್ಟರ್. ಆ ವೃಂದಾವನ್ ಧಾಮಲ್ಲಿ ಆಸ್ ಎ ಪ್ರೊಟೆಕ್ಟರ್ ಇರುವಂಥದ್ದು ಶಿವ. ಹಾಗೆ ಶಿವನ ಹತ್ರ ಹೋಗಿ ಕೇಳ್ತಾನೆ. ಶಿವ ಹೇಳ್ತಾನೆ, ಅಲ್ಲಿ ಸನಾತನ ಗೋಸ್ವಾಮಿ ಇದ್ದಾನೆ, ಅವನ ಕುಟುಂಬದ ಕುಟೀರದಲ್ಲಿ ಉಂಟು ಅಂತ ಹೇಳ್ತಾನೆ. ಆ ಕುಟೀರದ ಸಣ್ಣ ಕುಟೀರದ ಸನಾತನ ಗೋಸ್ವಾಮಿ ಅವನ ಹತ್ರ ಉಂಟು ಅಂತ ಹೇಳ್ತಾನೆ. ಮತ್ತೆ ಅವ ಹೋಗ್ತಾನೆ, ಶಿವನ ಭಕ್ತ ಅಲ್ಲಿ ಹೋಗ್ತಾನೆ, ಕೇಳ್ತಾನೆ. ಅದಕ್ಕೆ ಸನಾತನ ಗೋಸ್ವಾಮಿ ಹೇಳ್ತಾನೆ, ಅದು ಡಸ್ಟ್ಬಿನ್ಗೆ ಹಾಕಿದ್ದೇನೆ, ತಗೊಳ್ಳೋಣ. ಮತ್ತೆ ಇವಾಗ ತಗೊಳ್ತಾನೆ. ತಗೊಂಡು ಇವಾಗ ಭಾರಿ ಖುಷಿಯಲ್ಲಿ ಹೋಗ್ತಾನೆ. ಅರ್ಧ ದಾರಿಯಲ್ಲಿ ಇವನಿಗೆ ಎಂತಾಗ್ತದೆ, ಒಂದು ಥಾಟ್ ಬರ್ತದೆ, ಇಷ್ಟು ಬೆಳೆಗಳ ಚಿಂತಾಮಣಿಯನ್ನು ಸನಾತನ ಗೋಸ್ವಾಮಿ ಯಾಕೆ ಡಸ್ಟ್ಬಿನ್ಗೆ ಹಾಕಿದ್ದಾನೆ?
ಎಂಥದ್ದು ಇದರಲ್ಲಿ ಇರಬೇಕು ನನಗೆ ಅವನು ಕೇಳ್ತಾನೆ. ವಾಪಸ್ ಬಂದ, ಹೇಳ್ತಾನೆ ಇಷ್ಟು ಬೆಳೆ ಬಾಳುವನ್ನು ನೀನು ಯಾಕೆ ಡಸ್ಟ್ಬಿನ್ಗೆ ಹಾಕಿದೆ? ಅದಕ್ಕೆ ಸನಾತನ ಗೋಸ್ವಾಮಿ ಹೇಳ್ತಾನೆ, ಇದನ್ನು ಹೋಗಿ ಯಮುನಾ ನದಿಗೆ ಬಿಸಾಡಿ ಬಾ. ಹಾಗೆ ಹೋಗಿ ಅವ ಯಮುನಾ ನದಿಗೆ ಬಿಸಾಡಿ ಬರ್ತಾನೆ. ಮತ್ತೆ ಕೇಳ್ತಾನೆ, ಎಸ್ ಬಿಸಾಡಿ ಬಂದೆ. ಆಗ ಅವ ಹೇಳುವಂಥದ್ದು, ಇದಕ್ಕಿಂತ ಬೆಳೆ ಬಾಳುವ ಚಿಂತಾಮಣಿ ನಂತರ ಉಂಟು ಎಂತೆಂತ ಹೇಳ್ತಾನೆ. ಹಾಗೆ ಹೇಳುವಂಥದ್ದು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಈ 16 ಮಂತ್ರಗಳು ಡೈರೆಕ್ಟ್ ಗೋಲೋಕ ಕೃಷ್ಣನಿಗೆ ಕನೆಕ್ಟ್ ಮಾಡುವಂಥದ್ದು. ಮತ್ತೆ ಆ ಮಂತ್ರವನ್ನು ಅವನಿಗೆ ಕೊಡ್ತಾನೆ. ಹಾಗಾಗಿ ಈ ಚಿಂತಾಮಣಿ ಬೆಳೆ ಬಾಳುವುದಲ್ಲ, ಹರೇ ಕೃಷ್ಣ ಮಹಾಮಂತ್ರ ತುಂಬಾ ಬೆಳೆ ಬಾಳುವಂಥದ್ದು. ಕೃಷ್ಣ ಒಂದು ನಿಮಿಷ. ಮಮೇವಾಂಶ ಜೀವಲೋಕೆ ಜೀವಭೂತ ಸನಾತನ ಮನಸ್ಥಾನಿಂದ್ರಿಯಾಣಿ ಪ್ರತಿಸ್ಥಾನಿ ಕರ್ಷತಿ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನೋಡಿ, ಈ ಬದ್ಧ ಜಗತ್ತು, ಈ ಜಗತ್ತು ಬದ್ಧ, ಸಿದ್ಧ ಜಗತ್ತು ಕೃಷ್ಣಧಾಮ, ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಆಕ್ಚುಲಿ ಎಲ್ಲರೂ ಕೃಷ್ಣನ ಭಾಗ. ಅಂದ್ರೆ ದೊಡ್ಡ ಒಂದು ಬೆಂಕಿಯ ಕಿಡಿ, ಅದರಿಂದ ಸಣ್ಣ ಕಿಡಿ ನಾವು. ಬದ್ಧ ಜೀವನದಿಂದಾಗಿ, ನಮ್ಮ ಜೀವನ ನೋಡಿ ಬದ್ಧ, ಸಿದ್ಧ ಜೀವನ ಅಲ್ಲ. ಅವರ ಮನಸ್ಸು ಸೇರಿದಂತೆ 6 ಇಂದ್ರಿಯಗಳನ್ನೇ ಬಹುವಾಗಿ ಕಷ್ಟಪಡುತ್ತಾರೆ. ಮನಸ್ಸು ನಮ್ಮನ್ನು ಹ್ಯಾರಾಸ್ ಮಾಡ್ತಾ ಉಂಟು. ಎಂತ ಹ್ಯಾರಾಸ್ಮೆಂಟ್ ಮನಸ್ಸು! ಪಾ, ಬೇಡದೆಲ್ಲ ಕೇಳ್ತದೆ, ಅದು ಬೇಕು ಇದು ಬೇಕು ಇದು ಬೇಕು, ಸರಿ ಅಂತ ಗೊತ್ತಿಲ್ಲ ಮನಸ್ಸಿಗೆ. ಯಾಕೆ ಮನಸ್ಸು ಈ ರೀತಿ ಮಾಡ್ತದೆ? ಯಾಕೆಂದ್ರೆ ನಮ್ಮ ಬುದ್ಧಿ ಕೂಡ ಚುರುಕಾಗಿಲ್ಲ, ಬುದ್ಧಿ ಚುರುಕಿಲ್ಲ ನಮ್ದು. ಹಾಗಾಗಿ ಮನಸ್ಸು ಕೂಡ ಹತೋಟಿಯಲ್ಲಿ ಇಲ್ಲ. ಮನಸ್ಸು ಮತ್ತೆ ಬುದ್ಧಿ ಚುರುಕಾಗಬೇಕಿದ್ರೆ ನಾವೆಂತ ಮಾಡ್ಬೇಕು? ಕೃಷ್ಣ ಭಜನೆ ತಗೊಳ್ಬೇಕು. ಕೃಷ್ಣ ಹೇಳ್ತಿದ್ದಾನೆ, ಶರೀರಮೇ ದಾವಾಪನೋತಿ ಹೆಚ್ಚಾಭ್ಯುತ್ಕ್ರಮತಿ ಈಶ್ವರ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಗಾಳಿ ಗಂಧಗಳನ್ನು ಒಯ್ಯುವಂತೆ ಐಕ ಜಗತ್ತಿನ ಜೀವಿ ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ಎಂದು ಸಾಯುವ ಟೈಮಲ್ಲಿ ನಿಮ್ಮ ಮನಸ್ಸಿನಲ್ಲಿ ಎಂತ ಉಂಟು, ಅದೇ ಮನಸ್ಸು ಆತ್ಮವನ್ನು ಇನ್ನೊಂದು ದೇಹ ಕೊಂಡೋಗ್ತದೆ. ಅದೇ ದೇಹ ಸಿಗ್ತದಂತೆ. ಈಗ ನಿಮ್ಗೆ ಸಾಯುವಾಗ ಸೆಕ್ಸ್ ಮಾಡ್ಲಿಕ್ಕೆ ಇಷ್ಟ ಇದ್ರೆ ನಿಮ್ಗೆ ಹಂದಿ ದೇಹ ಸಿಗ್ತದೆ, ಇಲ್ಲದ್ರೆ ನಾಯಿ ದೇಹ ಸಿಗ್ತದೆ, ಇಲ್ಲದ್ರೆ ಮಂಗ ದೇಹ ಸಿಗ್ತದೆ. ಅಲ್ಲಿ ಅನ್ಲಿಮಿಟೆಡ್ ಸೆಕ್ಸ್ ಮಾಡ್ಬೋದಂತ. ಮಲ ತಿನ್ನಲಿಕ್ಕೆ ಇಷ್ಟ ಇದ್ರೆ ನಾಯಿ ದೇಹ, ಇಲ್ಲದ್ರೆ ಹಂದಿ ದೇಹ ಸಿಗ್ತದೆ. ಅಂದ್ರೆ ಜನರೆಲ್ಲ ಒಟ್ಟು ತಿನ್ನುವ ಅಭ್ಯಾಸ ಇರ್ತದೆ, ಗಡಿ 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 ಗಡಿ, ಅವರಿಗೆ ಅಂಥದ್ದೇ ಸಿಗ್ತದೆ. ಯಾಕಂದ್ರೆ ಅಲ್ಲಿ ಡಿಸ್ಕ್ರಿಮಿನೇಷನ್ ಇಲ್ಲ, ಎಷ್ಟು ಬೇಗ ತಿನ್ಬಹುದು. ಹಾಗಾಗಿ ಭಗವಂತ ಅದೇ ದೇಹವನ್ನು ಕೊಡ್ತಾನೆ. ಹಾಗಾಗಿ ನಾವು ಸಾಯುವಾಗ ನಮ್ದು ಎಂತ ಪ್ರಜ್ಞೆ ಇರ್ತದೆ, ಅದು ಮೀನ್. ಸಾಯುವಾಗ ಕೃಷ್ಣ ಪ್ರಜ್ಞೆ ಇಲ್ಲದಿದ್ರೆ ನಾವು, ಈಗ ಕೆಲವರಿಗೆ ಜಾಸ್ತಿ ಮಲಗಲಿಕ್ಕೆ ಇಚ್ಛೆ ಇರ್ತದೆ, ಅವ ಹೆಬ್ಬವ ಆಗ್ತಾನೆ. ಭಗವಂತ ಕೊಡ್ತಾನೆ ಆ ದೇಹ, ಖಂಡಿತ ಕೊಡ್ತಾನೆ, ಅದರಲ್ಲಿ ಇನ್ನೊಂದು ಡೌಟ್ ಇಲ್ಲ. ಈ ಶ್ಲೋಕ ಅದನ್ನು ಹೇಳುವಂಥದ್ದು. ಸಾಯುವಾಗ ಮನಸ್ಸು ಆತ್ಮವನ್ನು ಇನ್ನೊಂದು ದೇಹಕ್ಕೆ ಕೊಂಡೋಗುವಂಥದ್ದು. ಜೀವಿಗೆ ಇನ್ನೊಂದು ಜಡದೇಹವನ್ನು ಪಡೆಯುತ್ತಾನೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶವನ್ನು ಪಡೆಯುತ್ತಾನೆ. ಇವನ್ನು ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶೇಷ ತಂಡವನ್ನು ಅನುಭವಿಸ್ತಾನೆ. ಹಾಗಾಗಿ ಸತ್ತ ಮೇಲೆ ಇನ್ನೊಂದು ದೇಹ ಸಿಗ್ತದೆ ಅವನಿಗೆ, ಅವನ ಕರ್ಮಾನುಸಾರ. ಉತ್ಕ್ರಮಾಂತಾಂ ಸ್ಥಿತಂ ವಾಪಿ ಭುಂಜಾನಾಂ ವಾ ಗುಣಾನ್ವಿತಂ ವಿಮೂಢನಾನು ಪಶ್ಯಂತಿ ಜ್ಞಾನ ಚಕ್ಷುಷ. ಜೀವಿ ತನ್ನ ದೇಹವನ್ನು ಹೇಗೆ ಬಿಡಬಲ್ಲ? ಪ್ರಕೃತಿಯ ಗುಣಗಳು ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸ್ತಾನೆ, ಇದನ್ನೆಲ್ಲ ಮೂಢರು ಅರ್ಥ ಮಾಡಿಕೊಳ್ಳರು. ಈಗ ನೀವು ಇದನ್ನು ಹೋಗಿ ಹೇಳಿ ನಿಮ್ ಯಾರ್ದಾದ್ರು ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ, ಹೀಗೆ ನಾವು ಸಾಯುವಾಗ ಯಾವ್ದು ಸ್ಮರಣೆ ಇರ್ತದೆ, ನಮ್ಗೆ ಅದೇ ದೇಹ ಸಿಗ್ತದೆ. ಯಾರು ಹೇಳಿದೆ ನಿಮ್ಗೆ? ಹೀಗೆ ಅವರು ಇಸ್ಕಾನ್ ಅವ್ರು ಹೇಳಿದ್ರು. ಅವರಿಗೆ ಹುಚ್ಚು, ನಿನ್ಗೆ ಕೂಡ ಹುಚ್ಚು. ಕೃಷ್ಣ ನೋಡಿ, ಕೃಷ್ಣ ಕರೆಕ್ಟ್ ಗೊತ್ತು ನಮ್ಮ ಮೆಂಟಾಲಿಟಿ, ಕರೆಕ್ಟ್ ಹೇಳಿದಾನೆ. ಜೀವಿ ತನ್ನ ದೇವನು ಹೇಗೆ ಬಿಡಬಲ್ಲ? ಪ್ರಕೃತಿ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗ್ಗೆ ದೇವನು ಅನುಭವಿಸ್ತಾನೆ, ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳೋದು. ಇವರೆಲ್ಲ ಮೂಢರು, ಅವರಿಗೆ ಅರ್ಥ ಆಗುದಿಲ್ಲ ಅಂತೆ. ಆದರೆ ಜ್ಞಾನದ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನು ಕಾಣಬಲ್ಲ. ನೋಡಿ, ಇಲ್ಲಿ ಇವನ ಗಾಡಿ ಹಾಳಾಗಿದೆ, ಅವ ನೋಡ್ತಿದ್ದಾನೆ, ಅವನಿಗೆ ಅರ್ಥ ಆಗ್ತಾ ಇಲ್ಲ. ಅದೇ ಎಂತ ಆಗಿದೆ ಯಾಕಂದ್ರೆ ಅವನಿಗೆ ಜ್ಞಾನ ಇಲ್ಲ. ಈಗ ನೋಡಿ, ಮೆಕ್ಯಾನಿಕ್ ಬರ್ತಾನೆ, ಅವನು ನೋಡ್ತಾನೆ, ಅವನಿಗೆ ಅರ್ಥ ಆಗ್ತದೆ, ರಿಪೇರ್ ಮಾಡ್ತಾನೆ. ಒಬ್ಬ ಜ್ಞಾನ ಇದ್ದು ನೋಡುವ, ಈಗ ಜ್ಞಾನ ಇಲ್ಲದೆ
ಈ ಕಲಿಯುಗದಲ್ಲಿ ಎಂತಾಗಿದೆ, 99% ಜನರಿಗೆ ಕೃಷ್ಣ ಪ್ರಜ್ಞೆ ಇಲ್ಲ, ಜ್ಞಾನ ಇಲ್ಲ. ಹಾಗೆ ಅವರ ಅರ್ಥ ಆಗುದಿಲ್ಲ. ಸಾಯುವಾಗ ನಾವು ಇನ್ನೊಂದು ದೇಹ ಪಡಿತೀವಿ ಅಂತ ಅರ್ಥ ಆಗುದಿಲ್ಲ. ಆತ್ಮ ಸಾಕ್ಷಾತ್ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಹುದು. ಅದು ನೋಡಿ, ಆತ್ಮ ಸಾಕ್ಷಾತ್ ನೆಲೆಯಾಗಿದ್ದು ಯಾರು ಆಧ್ಯಾತ್ಮಿಕವಾದಿಗಳು, ಅವರಿಗೆ ಅರ್ಥ ಆಗ್ತದೆ. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ ನೆಲೆಯನ್ನು ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರು ಏನಾಗ್ತದೆ ಅನ್ನೋದು ಕಾಣಲಾರ. ಯಾರಿಗೆ ಆತ್ಮ ಸಾಕ್ಷಾತ್ ಅವರು ಪ್ರಯತ್ನ ಪಟ್ಟರು ಕೂಡ ಅವರಿಗೆ ಗೊತ್ತಾಗುದಿಲ್ಲ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮಿ ಅಹಮೋಜಸ ಪುಷ್ಣಾಮಿ ಶೌಷಧ ಸರ್ವ ಸೋಮಭೂತ್ವ ರಸಾತ್ಮಕ. ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತದೆ. ನಾನು ಚಂದ್ರನಾಗುತ್ತೇನೆ ಹಾಗೂ ಎಲ್ಲ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ಕೃಷ್ಣ ಹೇಳ್ತೇನೆ, ನಾನು ಎಲ್ಲ ಲೋಕಕ್ಕೆ ಹೋಗ್ತೇನೆ. ಮತ್ತೆ ನೋಡಿ, ಈಗ ನಮಗೆ ತರಕಾರಿ ಆಗ್ಲಿಕ್ಕೆ ಆ ಚಂದ್ರನ ಇದು ಬೇಕು, ಯಾವುದು, ಚಂದ್ರನ ಬೆಳಕು ಬೇಕು ಅದಕ್ಕೆ. ಹಾಗಾಗಿ ಎಲ್ಲಾ ತರಕಾರಿಗೆ ಜೀವರಸ ನೀಡುವಂಥದ್ದು ಚಂದ್ರ. ಅದು ಕೃಷ್ಣ ಅಂತ ಹೇಳೋದು, ನಾನು ಚಂದ್ರನಾಗ್ತೇನೆ ಮತ್ತು ಹಾಗೆ ಎಲ್ಲ ತರಕಾರಿಗೆ ಜೀವರಸವನ್ನು ನೀಡುತ್ತೇನೆ. ಓಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪನ ಸಮಾಯುಕ್ತ ಪಚ್ಚಾಮಿ ಅನ್ನಂ ಚತುರ್ವಿಧ. ಎಲ್ಲಾ ಜೀವಿಗಳ ದೇಹಗಳ ಜೊತೆಯಾಗಿ ನಾನು ದೇಹದಿಂದ ಹೊರಗೆ ಹೋಗುವ ಮತ್ತು ಒಳಗೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡ್ತೇನೆ. ನೋಡಿ, 4 ವಿಧವಾದ ಆಹಾರ ಯಾವುದೆಲ್ಲ? ಒಂದು ನುಂಗುವಂಥದ್ದು, ಅಗಿಯುವಂಥದ್ದು, ನೆಕ್ಕುವಂಥದ್ದು ಮತ್ತೆ ಎಳೆದುಕೊಳ್ಳುವಂಥದ್ದು. ಇದನ್ನು ಮಾಡುವಂಥದ್ದು ಕೃಷ್ಣ ಹೇಳ್ತಾನೆ, ಜಠರಾಗ್ನಿ ನಾನು. ಈಗ ನಮ್ಮ ಒಳಗೆ ಜಠರಾಗ್ನಿ ಉಂಟು, ಜಠರಾಗ್ನಿ ಕೃಷ್ಣ. ಅದು ತುಂಬಾ ಹೀಟ್ ಒಳಗೆ. ಹಾಗೆ ನಾವು ನೋಡಿ, ಕೋಲ್ಡ್ ಐಟಮ್ ತಿನ್ಬಾರ್ದು. ಎಂತಾಗ್ತದೆ, ಅದು ಕೋಲ್ಡ್ ಅಲ್ಲಿ ಹೋದ ಕೂಡಲೇ ಅದು ಹೀಟ್ ಕಡಿಮೆ ಆಗ್ತದೆ, ಮತ್ತೆ ಡೈಜೆಷನ್ ಆಗುದಿಲ್ಲ. ಸರ್ವಸ್ಯಾಮೃತಿ ಸನ್ನಿವಿಷ್ಟೋ ಮತ್ತಾ ಸ್ಮೃತಿ ಜ್ಞಾನ ಭವೋನಂಚ ವೇದೇ ಸರ್ವೇರ್ಹಮ್ಯ ವೇದ್ಯೋ ವೇದಾಂತ ಕೃತ್ ವೇದ ವಿದೇವಚಾಹಂ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತವೆ. ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು, ವೇದನ ಕರ್ತ ನಾನು, ವೇದವನ್ನು ತಿಳಿದವನು ನಾನು. ನೋಡಿ, ಕೃಷ್ಣ ಎಲ್ಲಿ ಇರುವಂತದ್ದು? ಕೃಷ್ಣ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದಾನೆ, ನೆಲೆಸಿದ್ದಾನೆ. ಬೇರೆ ಕಡೆ ಅಲ್ಲ, ಇಲ್ಲಿ ಉಬ್ಬಿನಲ್ಲಿ ಅಲ್ಲಿ ಇಲ್ಲ. ನಾವು ಕೃಷ್ಣ ಅಂತ ಹೇಳಿದ ಕೇಳಬೇಕು. ಮತ್ತೆ ನಮಗೆ ನೋಡಿ, ಈ ಸ್ಮರಣೆ, ಜ್ಞಾನ, ಮರೆವು. ಸ್ಮರಣೆ ಅಂದ್ರೆ, ಈಗ ನಾವು ಕುಕಿಂಗ್ ಮಾಡುವಾಗ ನಮಗೆ ಕೆಲವೊಮ್ಮೆ ಸಡನ್ ಸ್ಮರಣೆ ಬರ್ತದೆ, ಅದು ಕೃಷ್ಣ ಕೊಡುವಂಥದ್ದು. ಜ್ಞಾನ, ಕುಕಿಂಗ್ ಮಾಡ್ಲಿಕ್ಕೆ ನಮಗೆ ಸ್ವಲ್ಪ ನಾಲೆಜ್ ಇರಬೇಕು, ಅದು ಕೃಷ್ಣ ಕೊಟ್ಟದ್ದು. ಮತ್ತೆ ಮರವು, ಕೆಲವೊಮ್ಮೆ ನಾವು ಮರ್ತು ಹೋಗ್ತೇವೆ, ಉಪ್ಪು ಹಾಕ್ಲಿಕ್ಕೆ, ಇನ್ನೊಂದು ಹಾಕ್ಲಿಕ್ಕೆ ಮರ್ತು ಹೋಗ್ತೇವೆ, ಅದು ಕೂಡ ಕೃಷ್ಣ ಕೊಡುವಂಥದ್ದು. ಎಲ್ಲ ವೇದಗಳನ್ನು ತಿಳಿಯಬೇಕಾದವನು ನಾನು. ಈಗ ಹೆಚ್ಚಿನವರು ಈ ವೇದವನ್ನು ಆಕ್ಸೆಪ್ಟ್ ಮಾಡ್ತಾರೆ, ಭಗವದ್ಗೀತೆಯನ್ನು ಆಕ್ಸೆಪ್ಟ್ ಮಾಡೋದಿಲ್ಲ, ಕೃಷ್ಣವನ್ನು ಆಕ್ಸೆಪ್ಟ್ ಮಾಡೋದಿಲ್ಲ. ಅವ್ರ ವೇದ 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 ಕೃಷ್ಣ ಅಂತ ಹೇಳ್ತಿದ್ದಾನೆ, ವೇದಗಳಿಂದ ತಿಳಿಯಬೇಕಾದವನು ನಾನು ವೇದಾಂತ ಕರ್ತು ಕೂಡ ನಾನು, ವೇದಗಳನ್ನು ತಿಳಿದವನು ಕೂಡ ನಾನೇ. ಹಾಗಾಗಿ ಇದರ ಸಮ್ ಅಂಡ್ ಸಬ್ಸ್ಟೆನ್ಸ್ ಅಂತ ಅಂದ್ರೆ, ಯಾವುದೇ ಇರಲಿ, ವೇದ ಇರಲಿ, ಯಾವುದೇ ಇರಲಿ, ಅದರ ಮೈನ್ ಗೋಲ್ ಅಂತಂದ್ರೆ ಕೃಷ್ಣನ ಅರ್ಥ ಮಾಡ್ಲಿಕ್ಕೆ, ಮತ್ತೆ ಅವನಿಗೆ ನಾವು ಸೇವೆ ಮಾಡ್ಲಿಕ್ಕೆ. ಪುರುಷರಲ್ಲಿ 2 ವರ್ಗಗಳು, ಕ್ಷರ ಮತ್ತು ಅಕ್ಷರ. ಈ ಐಕ್ಯ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಅಕ್ಷರ. ನೋಡಿ, ಐಕ್ಯ ಎಲ್ಲ ಜೀವಿಗಳು ಕ್ಷರ ಅಂದ್ರೆ ಫಾಲಿಬಲ್, ಅಕ್ಷರ ಅಂದ್ರೆ ಇನ್ಫಾಲಿಬಲ್. ಅಂದ್ರೆ ನಾವು ಪತನಗೊಳ್ತೇವೆ, ಅಕ್ಷರ ಅಂದ್ರೆ ಅವ್ರು ಪತನಗೊಳ್ಳುವುದಿಲ್ಲ. ಇವರಿಬ್ಬರಲ್ಲದ ಅತ್ಯುತ್ತಮವಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವನು 3 ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನು ಪಾಲಿಸುತ್ತಾನೆ. ನೋಡಿ, ಕೃಷ್ಣ ಅವಿನಾಶಿ, ಅವನು ನಾಶವಾಗುವುದಿಲ್ಲ. 3 ಜಗತ್ತನ್ನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನು ಪಾಲಿಸುತ್ತಾನೆ. ನೋಡಿ, ಎಲ್ಲ ಜಗತ್ತನ್ನು ಪ್ರವೇಶಿಸಿದವನೇ, ಪಾಲಿಸು ಕೂಡ ಅವನೇ. ಯಸ್ಮಾಕ್ಷರಂ ಅತಿತೋಹಂ ಅಕ್ಷರದ ಬೀಜೋತ್ತಮ ಅಥೋ ಅಸ್ಮಿ ಲೋಕೆ ವೇದೇಶ ಪ್ರತಿತಾ ಪುರುಷೋತ್ತಮ.
ನಾನು ಕ್ಷರ ಮತ್ತು ಅಕ್ಷರಗಳ ಅತೀತನು ಮತ್ತು ಅತ್ಯುತ್ತಮನು. ಆದ್ದರಿಂದ ಪ್ರಪಂಚವು ವೇದಗಳು ಪುರುಷೋತ್ತಮನಿಂದ ನನ್ನನ್ನು ಪ್ರಾರ್ಥನೆ ಮಾಡ್ತಾರೆ. ಅವ್ರು ಟೋಟಲಿ ಅತೀತ, ಅದಕ್ಕೆ ಅವನನ್ನು ಪುರುಷೋತ್ತಮನಿಂದ ಪ್ರಾರ್ಥನೆ ಮಾಡ್ತಾರೆ. ನೋಡಿ, ಇದು ಕ್ಷೀರೋದಕ ವಿಷ್ಣು, ಮಿಲ್ಕ್ ಓಷನ್. ಇದೆಲ್ಲ ದೇವತೆಗಳು. ದೇವತೆಗಳು ಎಂತ ಸಮಸ್ಯೆ ಬಂದ್ರೆ ಅವನ ಹತ್ರ ಹೋಗ್ತಾರೆ. ಫಸ್ಟ್ ಬ್ರಹ್ಮನ ಹತ್ರ ಹೋಗ್ತಾರೆ ಎಲ್ಲ ದೇವತೆಗಳು, ಮತ್ತೆ ಬ್ರಹ್ಮ ಅವರನ್ನು ಕ್ಷೀರೋದಕ ವಿಷ್ಣು ಹತ್ರ ಕೊಂಡೋಗ್ತಾರೆ. ಈಗ ಇಲ್ಲಿ ಬರುವಂತ ವಿಷಯ ಅಂತ ಅಂದ್ರೆ, ಈ ಎಲ್ಲಾ ದೇವತೆಗಳು ಈ ಕ್ಷೀರೋದಕ ವಿಷ್ಣು ಹತ್ರ ಹೋಗುವಾಗ ನಾವು ಯಾಕೆ ಕ್ಷೀರೋದಕ ವಿಷ್ಣುವನ್ನು ಆಕ್ಸೆಪ್ಟ್ ಮಾಡಬಹುದು? ಇದನ್ನ ನಾವು ಅರ್ಥ ಮಾಡುವಂತ ವಿಷಯ. ನೋಡಿ, ಹೇಗೆಂದ್ರೆ ಎಲ್ಲರೂ ದೇವತೆಗಳು, ಈಗ ನಾವು ಹೋಗುವಂತ ದೇವತೆಗಳ ಬಗ್ಗೆ, ಆ ದೇವತೆಗಳು ಯಾರ ಬಳಿ ಹೋಗುವಂಥದ್ದು? ಕ್ಷೀರೋದಕ ವಿಷ್ಣು. ಎಂತ ಸಮಸ್ಯೆ ಬಂದ್ರೆ ಅಲ್ಲಿ ಹೋಗ್ತಾರೆ. ಹಾಗಾಗಿ ನಾವು ಅಲ್ಲಿ ಡೈರೆಕ್ಟ್ ಹೋದ್ರೆ ಒಳ್ಳೇದು. ನೋಡಿ, ಇದು ಬ್ರಹ್ಮ ಮತ್ತೆ ಇದು ಶಿವ. ಕಾನ್ಸ್ಟೆಂಟ್ ಅವರು ಮೆಡಿಟೇಷನ್ ಇರ್ತಾರೆ ಕೃಷ್ಣ. ಯೋ ಮಾಮ ಏವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮ ಸ ಸರ್ವವತ್ ಭಜತಿ ಮಾಂ ಸರ್ವಭಾವೇನ ಭಾರತ. ಭರತ ವಂಶದವನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮೇಶ್ವರನನ್ನು ತಿಳಿತಾನೋ ಅವನು ಎಲ್ಲವನ್ನು ತಿಳಿದವನು. ಆದ್ರಿಂದ ಆತನ ಸಂಪೂರ್ಣ ಭಕ್ತಿಯಲ್ಲಿ ನಿರತನಾಗಿರುತ್ತಾನೆ. ನೋಡಿ, ಈ ಪಾಯಿಂಟ್ ನಾವು ಬರ್ಬೇಕು ಕನ್ಕ್ಲೂಷನ್ಗೆ. ಕೃಷ್ಣ ದೇವೋತ್ತಮ ಪರಮಪುರುಷ, ಸುಪ್ರೀಂ ಪರ್ಸನ್ ಆಫ್ ಗಾಡ್ ಹೆಡ್. ಸಂದೇಹವಿಲ್ಲದೆ ಯಾರು ತಿಳಿದಾನೆ, ಅವನು ಎಲ್ಲವನ್ನು ತಿಳಿದವನು. ಆದ್ರಿಂದ ಆತನ ಸಂಪೂರ್ಣ ಭಕ್ತಿಯಲ್ಲಿ ನಿರತನ, ಮತ್ತೆ ಅವ ಭಕ್ತಿಯಲ್ಲಿ ನಿರತನಾಗುತ್ತಾನೆ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ. ಯಾವುದು ಅತ್ಯಂತ ರಹಸ್ಯದ ಭಾಗ? ಯಾವುದು? ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ. ಅವನ ಎಲ್ಲ ಪ್ರಯತ್ನಗಳು ಪರಿಪೂರ್ಣವಾಗುತ್ತದೆ. ಎಸ್ ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಯಾರು ಪ್ರಶ್ನೆ ಉಂಟಾ? ಎಸ್, ಹರೇ ಕೃಷ್ಣ. ಯಾರು